ಕೈಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ಬಹಳಷ್ಟು ದಿನದಿಂದ ಬಹಳಷ್ಟು ರಾಜಕೀಯದ ಬದಲಾವಣೆಗಳು, ಒಂದಷ್ಟು ಆರೋಪ ಪ್ರತಿ ಆರೋಪಗಳು ಕೇಳ್ಬರ್ತಾ ಇರುವಂಥದ್ದು. ಆದ್ರೆ ರಾಜಕೀಯದ ದಿನದ ಬದಲಾವಣೆ, ಗಳಿಗೆಗೊಂದು ಮಾಹಿತಿಗಳು ಆಗ್ತಲೇ ಇದೆ. ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಏನು, ಬಿಜೆಪಿ ಅವರು ಯಾಕೆ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ, JDS ನವರು ಲಾಭ ಪಡಿತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮುಂದುವರಿಸ್ತೇನೆ. ಚರ್ಚೆಯಲ್ಲಿ ಭಾಗವಹಿಸಿದರೆ ನಮ್ಮ ಜೊತೆ ವಿಶೇಷವಾಗಿ ಬಿಜೆಪಿಯ ಮುಖಂಡರಾದಂತಹ ಸತೀಶ್ ಪ್ರಭು ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಗಣೇಶ್ ಪೂಜಾರಿ ಅವರು ಕಾಂಗ್ರೆಸ್ನ ಮುಖಂಡರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಟ್ಟಾರೆ ಕಾಂಗ್ರೆಸ್ನ ಅಧಿಕಾರ ಕೈಗೆ ಸಿಕ್ಕಿದೆ ಅನ್ನುವಂಥದ್ದು, ಅಂದ್ರೆ ಎಲ್ಲ ಪರ್ಸೆಂಟೇಜ್ ನಿಮ್ಮ ಕೈ ಹೋಲ್ಡ್ ಅಲ್ಲಿ ಇಲ್ಲ, ಎಲ್ಲ ಒಂದು ಶೇಕಡವಾರು JDS ಪಾಲಾಗಿದೆ, ನೀವು ಖಾಲಿ ಒಂದು ನಾಮಕಾವಸ್ಥೆಗೆ ಮಾತ್ರ ಕಾಂಗ್ರೆಸ್ನವರು ಅವರ ಜೊತೆಗೆ ಇದ್ದೀರಾ ಅನ್ನುವಂಥದ್ದು. ನೋಡಿ, ನಾವು ಅವರಿಗೆ ಏನು ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಷರತ್ತಿಲ್ಲದೆ ನಮ್ಮ ಬೆಂಬಲ ನಿಮಗೆ ಇದೆ ಅಂತ. ಅದನ್ನ ನಾವು ಮಾಡಿದ್ದೇವೆ, ಬಹುಮತ ಸಾಬೀತು ಮಾಡಿದ್ದೇವೆ, ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನ ಮಾಡಿದ್ದೇವೆ. ಮತ್ತೆ ಮುಂದಿನ ಏನು ಕಾರ್ಯಯೋಜನೆಗಳಿವೆ ಅದನ್ನು ನಮಗೆ ಹೇಗೆ ಬೇಕು ಅವರಿಗೆ ಹೇಗೆ ಬೇಕು ಎಂಬುದನ್ನು ಸರಿಯಾಗಿ ಅದಕ್ಕೆ ಒಂದು ಸಮನ್ವಯ ಸಮಿತಿಯನ್ನು ಮಾಡಿದ್ದೇವೆ. ಆ ಎಲ್ಲ ತೀರ್ಮಾನಗಳು ಆಗುವವರೆಗೆ ಸ್ವಲ್ಪ ಗೊಂದಲಗಳು ಇರ್ತವೆ. ನಾಳೆ ಮಂತ್ರಿಮಂಡಲ ಆಗ್ತದೆ ಬುಧವಾರ, ಆ ನಂತರ ಈ ಗೊಂದಲಗಳೆಲ್ಲ ತೆರೆ ಇಳುವಂತ ಒಂದು ವ್ಯವಸ್ಥೆ, ಇನ್ನಷ್ಟು ಗೊಂದಲ ಶುರು ಯಾವುದೇ ಗೊಂದಲ ಶುರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇರತಕ್ಕಂತ ನಾಯಕರುಗಳೆಲ್ಲ ಎಲ್ಲ ಹಿರಿಯ ನಾಯಕರುಗಳಿದ್ದಾರೆ. ಅವರನ್ನೆಲ್ಲ ಈಗ ಮುಂಬರುವ ಅನೇಕ ಈ ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಅಥವಾ ಸಾಮೂಹಿಕ ಚುನಾವಣೆಗಳು, ಅನೇಕ ಚುನಾವಣೆ ಬರುವಂತಹ ಚುನಾವಣೆಗಳಿವೆ. ಅದಕ್ಕೆ ತಯಾರು ಮಾಡತಕ್ಕಂಥ ಕೆಲಸಕ್ಕಾಗಿ ಅವರನ್ನ ನಿಯೋಜಿಸುವಂತ ವ್ಯವಸ್ಥೆಯನ್ನ ಹೈಕಮಾಂಡ್ ಮಾಡ್ತದೆ. ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರನ್ನು ಕೊಟ್ಟರೆ ಹೇಗೆ ಆಗ್ತದೆ, ಈ ಒಂದು ಸಮ್ಮಿಶ್ರ ಸರ್ಕಾರ ನಡೀಬೇಕಾದ್ರೆ ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಎಂಬುದಕ್ಕೆ ಅಲ್ಲಿ ಬಹಳಷ್ಟು ಒಂದು ಜಾಗೃತಿಯಿಂದ ಕೆಲಸವನ್ನು ಮಾಡಬೇಕಾದಂತ ಜವಾಬ್ದಾರಿ ಪಕ್ಷಕ್ಕಿದೆ. ಅದನ್ನು ನಾವು ಮಾಡದೆ ಹೋದರೆ ಏನು, ನಮ್ಗೆ ಖುಷಿ ಬಂದವರಿಗೆ ಮಂತ್ರಿಯನ್ನ ಕೊಟ್ಟು ಖುಷಿ ಬಂದವರನ್ನ ನಾಯಕತ್ವವನ್ನು ಕೊಟ್ಟು ಅಲ್ಲಿ ಏನಾದ್ರು ಗೊಂದಲಗಳು ಸ್ಟಾರ್ಟ್ ಆದ್ರೆ ಅಲ್ಲಿ ಸರ್ಕಾರ ಮುಂದೆ ಹೋಗೋದಕ್ಕೆ ತೊಂದರೆ ಆಗ್ತದೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ಮಂತ್ರಿಮಂಡಲ ಆಗ್ತದ ಅಲ್ಲಿಗೆ ಗೊಂದಲ ಸತೀಶ್ ಪ್ರಭು ಅವರೇ, ಗೊಂದಲ ಇಲ್ಲವಂತೆ. ಹಾಗಾದ್ರೆ ಇಷ್ಟೆಲ್ಲ ಪ್ರಕರಣಗಳು ಅಥವಾ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗತ್ತೆ, ಒಂದು ಮನೋರಂಜನೆಗೆ ನಡೀತಾ ಇದೆಯಾ ರಾಜಕೀಯದ ಒಂದು ಈ ಎಲ್ಲ ಒಂದು ಹೇಳಿಕೆಗಳು? ಹಾಗಾದ್ರೆ ಗಣೇಶ್ ಅವರು ಹೇಳಿದಾಗೆ ಈಗೇನು ಗೊಂದಲ ಇದೆ, ಇನ್ನು ನಾಡಿದ್ದು ಬುಧವಾರ ನಂತರ ಏನು ಮಂತ್ರಿಮಂಡಲ ರಚನೆ ಆಗ್ತದೆ, ಗೊಂದಲದ ಆರಂಭಗಳು ಬೆಳಕಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅನೇಕ ಕಾಂಗ್ರೆಸ್ಸಿನ ಹಿರಿಯ ನಾಯಕರಲ್ಲಿ ಅಸಮಾಧಾನ ಇದೆ. ಮೊದಲನಾಗಿ ಜನತಾ ದಳದ JDSನೊಟ್ಟಿಗೆ ಸೇರಿರುವಂತಹದ್ದು, ಮತ್ತು ಎರಡನೇದಾಗಿ JDSಗಿಂತ ದುಪ್ಪಟ್ಟು ಸ್ಥಾನಗಳನ್ನು ಪಡ್ಕೊಂಡಿದ್ರೂ ಸಹ ತನ್ನ ಜುಟ್ಟನ್ನು ಅವರ ಕೈಯಲ್ಲಿ ಕೊಟ್ಟಿರುವಂತಹದ್ದು, ಪ್ರಮುಖ ಖಾತೆಗಳು ಅವರ ಪಾಲಾಗಿರುವಂತಹದ್ದು, 5 ವರ್ಷಕ್ಕೆ ಅವರಿಗೆ ಅಧಿಕಾರ ಅನ್ನುವಂತ ನಿಗದಿ ಆಗಿರುವಂತಹದ್ದು, ಇವೆಲ್ಲವೂ ಖಂಡಿತವಾಗಿಯೂ ಒಂದು ಅಸಮಾಧಾನವನ್ನು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗ್ತಾ ಇದೆಯಾ ಇದು? ಖಂಡಿತವಾಗಿ ಇವತ್ತು ಅನಿವಾರ್ಯ ಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇವತ್ತು ಏನು ಅಪವಿತ್ರ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ, ಖಂಡಿತವಾಗಿ ಅದಕ್ಕೆ ಬೆಲೆ ತೆರಬೇಕಾಗ್ತದೆ. JDS ಕೂಡ ಅಷ್ಟೇ, ಇವತ್ತು ಜನರಿಂದ ಸಂಪೂರ್ಣ ತಿರಸ್ಕೃತರಾಗಿದ್ದರೂ ಸಹ ಕಾಂಗ್ರೆಸ್ಸಿನ ಬೆಂಬಲವನ್ನು ಪಡ್ಕೊಂಡು ಕಾಂಗ್ರೆಸ್ ಇವತ್ತು ಹಿಂಬಾಗಿಲಿಂದ ಅಧಿಕಾರವನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಖಂಡಿತವಾಗಿಯೂ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡುವಂತಹ ಏನು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ, ಇದಕ್ಕೆ ಬೆಲೆಯನ್ನು ಖಂಡಿತವಾಗಿ ತೆರಬೇಕಾಗಿದೆ. ಗಣೇಶ್ ಪೂಜಾರಿ ಅವರು, ಈಗಾಗಲೇ ನೀವು ಗಮನಿಸಬಹುದು, ಬಹಳಷ್ಟು ದಿನಗಳಿಂದ ಒಂದು ಹೋರಾಟ ನಡೀತಾ ಇತ್ತು ಅಧಿಕಾರಕ್ಕೋಸ್ಕರ. ಒಪ್ಕೊಳ್ಳೋಣ, ಆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲೇ ಪ್ರಜಾಪ್ರಭುತ್ವದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಅದನ್ನು ಒಪ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು, ನೀವು ನಿಮ್ಮ ಸರ್ಕಾರವನ್ನು ಬಹುಮತವನ್ನು ಸಾಬೀತುಪಡಿಸಿದ್ರಿ, ಎಲ್ಲವೂ ಓಕೆ. ಆದ್ರೆ ಇನ್ನೂ ಸಂಪುಟ ರಚನೆ ಆಗ್ತಾ ಇಲ್ಲ, ಮೀನಾಮೇಷ ಇನ್ನೂ ಒಂದು 4-5 ದಿವಸ ಕಳಿಬೇಕು, ಅಥವಾ ಬುಧವಾರದ ನಂತರ ಮತ್ತೇನಾಗತ್ತಾ? ಒಟ್ಟಾರೆ ನಿಮ್ಮ ಜಂಜಾಟ್ನಲ್ಲಿ ಜನರ ಒಂದು ಪ್ರಗತಿ ಅಥವಾ ಕಾರ್ಯಗಳು ಅಥವಾ ಯಾವುದೇ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡೋದು ಯಾವಾಗ? ಹಾಗಾದ್ರೆ ಇನ್ನು 6 ತಿಂಗಳಲ್ಲಿ ಮತ್ತೊಮ್ಮೆ ಬಹುಮತ ಸಾಬೀತು ಮಾಡ್ಬೇಕಂತ ಅನಿವಾರ್ಯತೆ. ನೀವು ಬಹಳಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ವಿಷಯ ಅಂತ ಹೇಳಿ, ನಮ್ಮಲ್ಲಿ 79 ಮಂದಿ ಶಾಸಕರು ಆಯ್ಕೆಯಾಗಿದ್ದಾರೆ. ಯಾರು ಕೂಡ ಜನರ ಮತಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಅವರನ್ನು ಉಳಿಸಿಕೊಂಡಿದ್ದಾರೆ. ಅವರ ಘನತೆ ಮತ್ತು ಗೌರವ, ಜನ ಕೊಟ್ಟ ಮತಕ್ಕೆ ಗೌರವವನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಪರ್ಚೇಸಿಂಗ್ ವ್ಯವಸ್ಥೆಗೆ ಅವರು ಸಿಗಲಿಲ್ಲ.
ಅದೇ ರೀತಿ ಡಿಕೆಶಿ ಅವರು ಅಲ್ಲ ಅಂತ ಆದ್ರೆ ಕಾರ್ಯಕ್ರಮ ಆಗ್ತಾ ಇತ್ತು. ಎಸ್, ಡಿಕೆಶಿ ಅವರ ಒಂದು ಇತ್ತು. ಇಲ್ಲ ನೋಡಿ, ಅಲ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ಇವ್ರದ್ದು ಯಾರ್ದು ಒಂದು ಶಾಸಕರನ್ನು ಕೂಡ ತೆಗೊಳ್ಳುವಂತ ವ್ಯವಸ್ಥೆಯಲ್ಲಿ ಇವರಿಗೆ ಸಿಗ್ಲಿಲ್ಲ. ಏನು ಇವರಿಗೆ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ, ಯಡಿಯೂರಪ್ಪನವರಿಗೆ ಪ್ರಮಾಣ ವಚನ ಮಾಡಲಿಕ್ಕೆ ಹೇಳಿದ್ದಾರೆ. ಮಾಡಿದ ನಂತರ ಬಹುಮತ ಸಾಬೀತು ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಕೂಡ ಇವರಿಂದ ಆಗಲಿಲ್ಲ. ಇವರು ಭಾಷಣ ಮಾಡಿದ್ರು, ರಿಸೈನ್ ಕೊಟ್ಟು ಹೊರಗೆ ಹೋದ್ರು. ಅದರ ನಂತರ ನಮಗೆ ಸುಪ್ರೀಂ ಕೋರ್ಟ್ನ ಹಿಂಬಾಗಿಲಿಂದ ನಾವು ಹೋದದಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನಿಮ್ಮಲ್ಲಿ ಬಹುಮತ ಇದ್ರೆ ಅದನ್ನು ಸಾಬೀತು ಮಾಡಿ ತೋರಿಸಿ ಮತ್ತೆ ಸರ್ಕಾರ ರಚನೆ ಮಾಡಿ ಅಂತ. ಇವರೆಲ್ಲ ಮಾತಾಡುವಾಗ ಬಹಳಷ್ಟು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಇದು ನಾವು ಹಿಂಬಾಗಿಲಿಂದ ಹೋದದಲ್ಲ. ಈ ರಾಜ್ಯದ ಜನರ ಗೌರವವನ್ನು ಉಳಿಸತಕ್ಕಂಥದ್ದು ಒಂದು, ಮತ್ತೆ ಈ ರಾಜ್ಯಕ್ಕೆ ಬರತಕ್ಕಂಥ 10,000 ಕೋಟಿಯ ಹೊರೆಯನ್ನ ತಪ್ಪಿಸತಕ್ಕಂಥ 2, ಮೂರನೇದಾಗಿ ಒಂದು 15 ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಈ ರಾಷ್ಟ್ರಪತಿ ಆಳ್ವಿಕೆ ಬೀಳತಕ್ಕಂಥ ವ್ಯವಸ್ಥೆಯನ್ನು ಉಳಿಸತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮತ್ತು JDS ಜಂಟಿಯಾಗಿ ಪೂರ್ಣವಾಗಿ ಮಾಡಿದೆ. ಮತ್ತೆ ಎರಡನೇದನೇ ಅಂತ ಹೇಳಿದ್ರೆ, ಇನ್ನು ಕೂಡ ನಿಮ್ಮಲ್ಲಿ DK ಶಿವಕುಮಾರ್ ನೋಡಿ, DK ಶಿವಕುಮಾರ್ ಅವರು ಸರಿತಕ್ಕವಾದ ನಾಯಕರು DK ಶಿವಕುಮಾರೇ. ಅವರನ್ನು ಕೂಡ ಬಗ್ಗಿಸಲಿಕ್ಕೆ ಅವರು ಎಲ್ಲಾ ರೀತಿಯ ಉಪಯೋಗವನ್ನು ಮಾಡಿದ್ರು. ಅದು IT ದಾಳಿ ಇರ್ಬೋದು, ಚುನಾವಣೆಗೆ ಪೂರ್ವವಾಗಿಯೂ ಮಾಡಿದ್ರು, ಚುನಾವಣೆ ನಂತರ ಮಾಡಿದ್ರು, ಮತ್ತೆ ಇವತ್ತು ಮೊನ್ನೆ ಸಚಿವ ಸಂಪುಟ ಆಗುವಾಗಲೂ ಕೂಡ ಅದಕ್ಕೆ ಕೈ ಹಾಕುವಂತ ಕೆಲಸ. ಗಣೇಶ್ ಅವರೇ, IT ರೈಡ್ ಅನ್ನುವಂಥದ್ದು ಮಾಡ್ತಾ ಇದೆ, ಬಿಜೆಪಿ ಅದನ್ನು ಪ್ರಭಾವವಾಗಿ ಒಂದು ಅಸ್ತ್ರವಾಗಿ ಬಳಸ್ತಾ ಇದೆ ಅನ್ನುವಂಥದ್ದು ಆರೋಪ ಕಾಂಗ್ರೆಸ್ನ ಗಣೇಶ್ ಪೂಜಾರಿ ಅವರು ಮಾಡ್ತಾ ಇದ್ದಾರೆ, ಎಲ್ಲ ಮುಖಂಡರು ಮಾಡ್ತಾ ಇದ್ದಾರೆ. ಬಿಜೆಪಿಗೆ IT-ಗೆ ಏನ್ ನಿಕಟ ಅಷ್ಟು ಸಂಬಂಧ? ಯಾಕೋಸ್ಕರ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು? ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಇರುವಾಗಲೂ ಅನೇಕ ಜನರ ಮೇಲೆ IT ರೇಡ್ಗಳು, CBI ರೇಡ್ಗಳು ಆಗಿತ್ತು ಭಾರತೀಯ ಜನತಾ ಪಾರ್ಟಿ ಪ್ರಮುಖರ ಮೇಲೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವವನ್ನು ಕೊಟ್ಟು ನಾವೆಲ್ಲಿಯೂ ಭ್ರಷ್ಟಾಚಾರಿಗಳನ್ನು ಪೋಷಣೆ ಮಾಡುವ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ, ಅಥವಾ ಕಾಂಗ್ರೆಸ್ಸಿನ ಮೇಲೆ, ಅಂದಿನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಒಂದು ವೇಳೆ ತಪ್ಪುಗಳಿದ್ರೆ ಅವರು ಶಿಕ್ಷೆ ಅನುಭವಿಸಬೇಕು, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದೇ ಕಾರಣಕ್ಕೆ ಆ ತಪ್ಪಿತಸ್ಥನನ್ನ ಪಕ್ಷದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡುವ ಕೆಲಸ ಕಾರ್ಯಗಳನ್ನು ನಾವೆಲ್ಲೂ ಮಾಡಲಿಲ್ಲ. ಇವತ್ತಿನ ದಿನಗಳಲ್ಲಿ ಏನು ನಡೀತಾ ಇದೆ, ನೀವು ಹೇಳ್ತಾ ಇರುವಾಗ DK ಶಿವರ ಮೇಲೆ ಯಾಕೆ ರೈಡ್ ಆಗುತ್ತೆ, ಕಳ್ಳನನ್ನೇ ಯಾಕೆ ಪೊಲೀಸರು ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಸಮೀಕರಣ ಆಗುವಂಥದ್ದು. ಇವತ್ತು DK ಶಿವರ ಮೇಲೆ ರೈಡ್ ಆಗಲಿ ಅಥವಾ ಮತ್ತೊಬ್ಬರ ಮೇಲೆ ರೈಡ್ ಆಗಲಿ, ಪಾಟೀಲ ಮೇಲೆ ರೈಡ್ ಆಗಲಿ, ಸಿದ್ದರಾಮಯ್ಯ ಮೇಲೆ ರೈಡ್ ಆಗಲಿ, ಅವರಲ್ಲಿ ಒಂದು ವೇಳೆ ತಪ್ಪು ಇದೆ ಅಂತ ಹೇಳಿದ್ರೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಒಂದು ವೇಳೆ ಅವರು ತಪ್ಪು ಇಲ್ಲ ಅಂತ ಹೇಳಿದರೆ ಅವರಿಗೆ ಖಂಡಿತವಾಗಿ ಇದರಿಂದ ವಿಮುಖರಾಗ್ತಾರೆ. ಮತ್ತು ಇದರಲ್ಲಿ ಏನಾದರೂ ಅವರಿಗೆ ಸಂದೇಹಗಳು ಇದ್ದರೆ ಖಂಡಿತವಾಗಿಯೂ ಕೋರ್ಟ್ಗಳು ಇದೆ, ಕಾನೂನಿನ ವ್ಯವಸ್ಥೆ ಇದೆ. ಅದನ್ನು ಉಪಯೋಗಿಸುವುದರ ಬದಲಾಗಿ ಇವತ್ತು ಕೇಂದ್ರ ಸರ್ಕಾರವನ್ನು ಹಣಿಲಿಕ್ಕೋಸ್ಕರನೇ ಇವತ್ತು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಯಾಕಂದರೆ ಮತದಾರರು ಪ್ರಜ್ಞಾವಂತರಿದ್ದಾರೆ, ಅವರು ನೋಡ್ತಾ ಇದ್ದಾರೆ IT ರೈಡ್ ಯಾಕೆ ಆಯಿತು, CBI ರೈಡ್ ಯಾಕೆ ಆಯಿತು ಅನ್ನುವಂಥದ್ದು ಅವರಿಗೆ ಖಂಡಿತವಾಗಿ ಗೊತ್ತಿದೆ. ಆದ್ದರಿಂದ ಇವತ್ತು ಏನು ಕಾಂಗ್ರೆಸ್ನವರು ತನ್ನ ಮುಖ ಉಳಿಸ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದರು, ಅಸಮಾಧಾನವನ್ನು ಹೊರಗೆ ಹಾಕಿದರು. ನಿನ್ನೆ ಮೊನ್ನೆ ದಿನ ಮತ್ತೆ ಹೇಳಿದರು, ಏನು ಕೊಡ್ತಾರೆ ಗೊತ್ತಿಲ್ಲ, ಕಾಂಗ್ರೆಸ್ ಕಚೇರಿಯಲ್ಲಿ ತುಂಬ ಕೆಲಸಗಳು, ಧೂಳು ತೆಗೆಯುವಂತಹ ಮಗದೊಂದು ಕೆಲಸಗಳಿದೆ, ಏನು ಕೊಡ್ತಾರೆ ಗೊತ್ತಿಲ್ಲ, ಏನು ಕೊಟ್ಟರು ತೆಗೊಳ್ತೇನೆ ಅನ್ನುವ ಅಸಮಾಧಾನವನ್ನು ಹೊರಗೆ ಹಾಕಿದ್ರು. ಇದಕ್ಕೆ ಏನಂತೀರಿ ಈ ಮಾತುಗಳು? ಇದಕ್ಕೆ ಏನಂತೀರಿ? ನಮ್ಮ ಕೇಂದ್ರ ಸರ್ಕಾರ ಹೇಳ್ತಿದ್ರು ಕಾಂಗ್ರೆಸ್ ಸೆಂಟ್ರಲ್ ಬ್ಯೂರೋ ಅಂತ ಹೇಳಿದ್ರು, CBI ಅನ್ನ ಕಾಂಗ್ರೆಸ್ ಸೆಂಟ್ರಲ್ ಬ್ಯೂರೋ ಅಂತ ಹೇಳ್ತಾ ಇದ್ರು. ಅದು ಕಾಂಗ್ರೆಸ್ಸಿನ ಒಂದು ಅಂಗಪಕ್ಷ ಅಂತ. ಇವತ್ತು ನಾವು ಹೇಳಿದಾಗ ಇವರು ಹೇಳ್ತಾರೆ ಅದು ಆರೋಪ ಮಾಡುದಂತ. ನೋಡಿ, ಇವತ್ತು DK ಶಿವಕುಮಾರ್ ಅಂತ ಒಬ್ಬ ನಾಯಕ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗುಡಿಸ್ಲಿಕ್ಕೆ ಕೊಟ್ಟರು ಮಾಡ್ತೇನೆ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನಾಯಕರನ್ನ ಸೃಷ್ಟಿ ಮಾಡಲಿಕ್ಕೆ ಅದೆಷ್ಟೋ ಕಾಲದಿಂದ ನಮ್ಮ ನಾಯಕರುಗಳೆಲ್ಲ ತಯಾರು ಮಾಡಿದ್ದಾರೆ. ಅವರು ಇವತ್ತಲ್ಲ ನಾಳೆ ಈ ರಾಜ್ಯದ ಒಬ್ಬ ಪ್ರಮುಖ ನಾಯಕ ಅಥವಾ ಈ ದೇಶದ ಒಬ್ಬ ಪ್ರಮುಖ ನಾಯಕರಾಗಿ ಹೊರತ DK ಶಿವಕುಮಾರೇ ಒಬ್ಬ ಸರಿಸಾಟಿ. ನೋಡಿ, ಇವರ ನಾಯಕರುಗಳು DK ಶಿವಕುಮಾರ್ಗೆ ಅನೇಕ ಆಮಿಷಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಆ ರಾಜ್ಯಸಭಾ ಚುನಾವಣೆಯಲ್ಲಿ ಗುಜರಾತ್ ಇರ್ಬೋದು, ಆ ಸಂದರ್ಭದಲ್ಲಿ ನೇರವಾಗಿ ಇವರ ಅಧ್ಯಕ್ಷರೇ ಅವರನ್ನ ಸಂಪರ್ಕಿಸಿದಂತೆ ಅವರೇ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇವರು ಯಾವುದೇ ಘಟನೆಗಳಿಗೆ ಬಗ್ಗತಿದ್ದಕ್ಕೆ ಇವರ ಮೇಲೆ ಈ ರೀತಿಯ ಒಂದು ವೇಳೆ ಅಂತದ್ದೇ DK ಶಿವಕುಮಾರ್ ಆಗಲಿ ಇವರಿಗೆ CBI ರೈಡ್ ಮಾಡಬಹುದು. ಇನ್ನೊಂದು ಮಾತು ಇದೆ, ನಿಮ್ಮ ಒಂದು ಪಕ್ಷದಲ್ಲಿ ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಹೇಳಿದ್ರೆ, ಅಥವಾ ನಮ್ಮ ಒಂದು ದೇಶದಲ್ಲಿ ಆಗಿರ್ಬೋದು ರಿಚೆಸ್ಟ್ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ಅದು DKಶಿ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ DKಶಿಯ ಹಿಂದೆ ಇರುವಂತದ್ದು ಹಣಬಲದಿಂದ ನೀವು ನಿಂತಿದ್ದೀರಿ, ಹಣಬಲದಿಂದ ಮಾತ್ರ ನಿಂತಿದ್ದೀರಿ. ಇಲ್ಲ ಅಂದ್ರೆ ಈಗಲೇ ಅಮಿತ್ ಶಾ ಅವರ ಹಿಂದೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಬಹಳಷ್ಟು ಜನರು. ನೋಡಿ, ಇವತ್ತು ಮೊನ್ನೆ ವಿಶ್ವೇಶ್ವರ ಹೆಗಡೆ, ಇವರು ನಮ್ಮ ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನು ಹೇಳಿದರು, ಇಷ್ಟೊಂದು ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷ
ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಕಾಂಗ್ರೆಸ್ ಪಕ್ಷ, ಈ ದೇಶವನ್ನ ಬ್ರಿಟಿಷರಿಂದ ಮುಕ್ತ ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು JDS ನವರ ಕಾಲಿಗೆ ಮುಂಡು ಮುರಿ ನಿಂತಿದೆ ಅಂತ ಹೇಳ್ತಾರೆ. ಇವರಿಗೆ ಇಷ್ಟೊಂದು ದೊಡ್ಡ ಬಲಿಷ್ಠ ಪಕ್ಷ ಅಂತ ಗೊತ್ತಾದದ್ದು ನಾವು JDS ನ ಎದುರಿನಲ್ಲಿ ಮುಂಡು ಮೂರಿ ನಿಂತಿಲ್ಲ, ಅವರನ್ನ ಮುಂಡು ಮೂರಿ ನೀರಿಸಿದ್ದಕ್ಕೆ ಅವರಿಗೆ ಈಗ ಆ ನೆನಪಾಯ್ತು. ಇಲ್ಲದಿದ್ರೆ ಇವರು ಹೇಳ್ತಿದ್ರು ಕಾಂಗ್ರೆಸ್ ಅದು ಹಾಗೆ ಅದು ಹೀಗೆ ಅದು ಏನ್ ಮಾಡ್ಲಿಲ್ಲ 60 ವರ್ಷದಲ್ಲಿ ಹೀಗೆ ಹೋದದ್ದು ಅಂತ. ಇವರಿಗೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಏನಂತ ಕಾಂಗ್ರೆಸ್ ಪಕ್ಷದ ಬಲ ಗೊತ್ತಾಯ್ತು. ಕಾಂಗ್ರೆಸ್ ಪಕ್ಷ ತ್ಯಾಗಕ್ಕಾಗಿ ಯಾವತ್ತೂ ರೆಡಿ ಆಗಿರ್ತದೆ. ಅದು ತನ್ನ ಅಧಿಕಾರಕ್ಕಾಗಿ ರಾಜಕೀಯವನ್ನು ಮಾಡಲಿ. ಇಲ್ಲೂ ಕೂಡ ತ್ಯಾಗವೇ ಮಾಡಿದ್ದೀರಿ, ಇಲ್ಲಿ ಕೂಡ ನಾವು ತ್ಯಾಗವೇ ಮಾಡಿದ್ದು, ಖಂಡಿತವಾಗಿ ತ್ಯಾಗ ಮಾಡಿದ್ದೇವೆ. ನೋಡಿ 37 ಸೀಟ್ ಇರತಕ್ಕಂತ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಕೊಟ್ಟದಂತ ಹೇಳಿದ್ರೆ ಅದು ತ್ಯಾಗ, ರಾಜಕೀಯದ ತ್ಯಾಗ. ಕೆಲವರು ಹೇಳ್ತಾರೆ ಅದರಿಂದ ಅನೇಕರು ಅಸಮಾಧಾನ. ನೋಡಿ ಪಕ್ಷದಲ್ಲಿ ಅಸಮಾಧಾನ ಅಂತ ಹೇಳಿದ್ರೆ ಏನು, ಈಗ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವನಾಗಿದ್ದ ಬದಿಯಲ್ಲಿ JDS ಅವನಿಗೆ ಸ್ಪರ್ಧೆ ಮಾಡಿದಾಗ ಅವನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ಅದನ್ನು ಹೇಳಿಕೊಳ್ತಾರೆ ಯಾರು, ನೋಡಿ ನಮ್ಗೆ ಇಂಥ ಪರಿಸ್ಥಿತಿಗಳಿಗೆ ನಾವು ಯಾವ ರೀತಿ ಇನ್ನು ಮುಂದುವರಿಬೇಕು ಅಂತ ಹೇಳಿ ಅವರವರ ಪ್ರಶ್ನೆಯಲ್ಲಿ ಆಗ್ತದೆ. ಆಗ ಅದಕ್ಕೆ ಸರಿಯಾದಂತ ಒಂದು ಸಮನ್ವಯ ಸಮಿತಿಯನ್ನು ಅದಕ್ಕೆ ಆಗಿ ಮಾಡಿದ್ದು. ಎಲ್ಲೆಲ್ಲಿ JDS ಬಲಯುತವಾಗಿದೆ, ಎಲ್ಲೆಲ್ಲಿ ಕಾಂಗ್ರೆಸ್ ಬಲಯುತವಾಗಿದೆ, ಎರಡು ಪಕ್ಷಗಳ ಭಿನ್ನಾಭಿಪ್ರಾಯಗಳು ಏನಿದೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಯಾವ ರೀತಿ ಹೋಗ್ಬೇಕು ಎಂಬುದಕ್ಕಾಗಿ ಸಮನ್ವಯ ಸಮಿತಿಯನ್ನು ಮಾಡಿ ಇದನ್ನೆಲ್ಲ ಸರಿ ಮಾಡಿದಾಗ ಇದಕ್ಕೆ ಸರಿಯಾದ ಸೂತ್ರಧಾರ ಯಾವಾಗ ಸರಿ ಆಗುತ್ತೆ, ನೋಡಿ ಲೋಕಸಭೆ ಚುನಾವಣೆ ಮುಗಿಯುತ್ತೆ, ಆದ ನಂತರ ಮತ್ತೊಮ್ಮೆ ಅತಂತ್ರ ಆಗತ್ತೆ ರಾಜ್ಯ. ನಾವು ಅವಸರದಲ್ಲಿ ಇಂಥ ರಾಜಕೀಯವನ್ನು ಮಾಡಲೇಬಾರದು. ಯಾಕಂತ ಹೇಳಿದ್ರೆ ನಾವು ಎರಡು ಕೂಡ ಜಾತ್ಯತೀತ ಸಿದ್ಧಾಂತದಲ್ಲಿ, ಅದರ ಜೊತೆಯಲ್ಲಿ ಮಾಯಾವತಿ ಒಂದು ಪಕ್ಷದ ಒಂದು ಶಾಸಕರಿದ್ದಾರೆ ನಮ್ಮೊಟ್ಟಿಗೆ, ಜೊತೆಗೆ KJP ಪಕ್ಷದ ಒಂದು ಶಾಸಕರು ಕೂಡ ಇದ್ದಾರೆ. ಪಕ್ಷೇತರರು ಯಾರು ಇಲ್ಲ ಇಲ್ಲಿ. ಮಾಯಾವತಿ ಕೂಡ ಒಬ್ಬ ಒಂದು ರಾಜ್ಯವನ್ನು ಆಳತಕ್ಕಂಥ ಮುಖ್ಯಮಂತ್ರಿ ಆಗಿರತಕ್ಕಂಥ ಪಕ್ಷದ ಒಂದು ಶಾಸಕರು ನಮ್ಮಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಕೂಡ ನಾವು ಮಾತಾಡಿ ಎಲ್ಲರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಇದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಸರಿಯಾದ ಸೂತ್ರ, 5 ವರ್ಷ ನಿರಂತರವಾಗಿ ಈ ಸರ್ಕಾರ ನಡೀಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಈ ರಾಜ್ಯದಲ್ಲಿ 5 ವರ್ಷದ ಸಮ್ಮಿಶ್ರ ಸರ್ಕಾರ ನಡೆಯಿತು ಅಂತ ಜನ ಹೇಳ್ಬೇಕು. ಖಂಡಿತವಾಗಿ ಗಣೇಶ್ ಪೂಜಾರಿ ಹೇಳಿರುವುದಕ್ಕೆ ನನ್ನ ಸಹಮತ ಇದೆ. ಕಾಂಗ್ರೆಸ್ ಈ ದೇಶದಲ್ಲಿ ತ್ಯಾಗವನ್ನು ಮಾಡಿದೆ. ತನ್ನ ಅಧಿಕಾರಕ್ಕಾಗಿ ತನ್ನ ತತ್ವವನ್ನ, ತನ್ನ ಸಿದ್ಧಾಂತವನ್ನ, ಪ್ರಜಾಪ್ರಭುತ್ವವನ್ನ ಎಲ್ಲವನ್ನ ತ್ಯಾಗ ಮಾಡಿರುವಂತಹ ಪಕ್ಷ ಒಂದು ಭಾರತದಲ್ಲಿದ್ದರೆ ಅದು ಕಾಂಗ್ರೆಸ್. ಸ್ವಾತಂತ್ರ್ಯ ಬಂದ ದಿವಸದಿಂದ ತುಷ್ಟೀಕರಣದ ಮುಖಾಂತರ ಇರಬಹುದು ಅಥವಾ ಬೇರೆ ಬೇರೆ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರುವಂಥದ್ದು ಇರಬಹುದು, ತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣ ಮುಗಿಸುವಂತಹ ಪರಿಸ್ಥಿತಿ ಕೂಡ ತಂದೊಡ್ಡಿರುವಂತಹದ್ದು ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿದೆ. ಅಂದರೆ ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಿದೆ ಅಧಿಕಾರಕ್ಕೋಸ್ಕರ. ನಾವು 75ರಲ್ಲಿ ನೋಡಿದ್ದೀವಿ, ನಂತರ ಅನೇಕ ಸಂದರ್ಭಗಳಲ್ಲಿ ನೋಡಿದ್ವಿ, ಇವತ್ತು ಕೂಡ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ತಾನು ಅಧಿಕಾರದಲ್ಲಿ ಇಲ್ಲದ್ರೆ ಯಾವ ರೀತಿಯಲ್ಲಿ ಮೀನು ನೀರಿನಿಂದ ಹೊರಗೆ ಬಂದು ವಿಲವಿಲನ ಒದ್ದಾಡ್ತದೆ ಅಂತಹ ಸ್ಥಿತಿ ಇವತ್ತು ಕಾಂಗ್ರೆಸ್ಗೆ ದೇಶದಲ್ಲಿ ಇದೆ. ಆದ್ದರಿಂದ ಅನಿವಾರ್ಯ ಸಂದರ್ಭಗಳಲ್ಲಿ ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ತ್ಯಾಗ ಮಾಡಿದೆ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಾಳಿಗೆ ತೂರಿದೆ ಮತ್ತು ಅಧಿಕಾರವನ್ನು ಪಡ್ಕೊಳ್ಳ. ಎಷ್ಟು ವ್ಯಾಲಿಡಿಟಿ ಎಷ್ಟು ಇರಬಹುದು ಇದಕ್ಕೆ, ಈ ಸರ್ಕಾರಕ್ಕೆ ವ್ಯಾಲಿಡಿಟಿ ಎಷ್ಟು ಅನ್ನುವಂಥದ್ದು? ಒಂದೇ ವರ್ಷನ ಲೋಕಸಭೆ ಚುನಾವಣೆ ನಂತರ ಮತ್ತೆ ಅತಂತ್ರ ಆಗತ್ತ ರಾಜ್ಯ ಅನ್ನುವಂಥದ್ದು ಬಹಳಷ್ಟು ಜನರು ಕೂಡ ಸಾರ್ವಜನಿಕರ ಮಾತು ಅದೇ ಅಭಿಪ್ರಾಯ ಆಗಿದೆ. ಹೇಗೆ ಅನಿಸ್ತಾ ಇದೆ ತಮ್ಗೆ? ಅಲ್ಲ, ಇವತ್ತು ಅನಿವಾರ್ಯತೆಯಿಂದಾಗಿ ಇವತ್ತು ಒಗ್ಗೂಡಿರುವಂಥದ್ದು ಮತ್ತು ಇವತ್ತು ತತ್ವ ಸಿದ್ಧಾಂತ ಇಲ್ಲ ಅಂತ ಯಾಕೆ ಹೇಳ್ತಾನೆ, ಇವತ್ತು ಗಣೇಶ್ ಪೂಜಾರಿ ಹೇಳಿದಾಗೆ ಅವರು BSP ಯೊಂದಿಗೆ ಕೈ ಜೋಡಿಸಿದ್ದಾರೆ ಮತ್ತು SP ಯೊಂದಿಗೆ ಕೈ ಜೋಡಿಸಿದ್ದಾರೆ. ಇವತ್ತು ತೃತೀಯ ರಂಗ ಏನಿದೆ ಅದರೊಂದಿಗೆ ಇವತ್ತು ದ್ವಿತೀಯ ರಂಗ ಕೈ ಜೋಡಿಸಿರುವಂಥದ್ದು. ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗ್ತದೆ, ಇವತ್ತು ಗಣೇಶ್ ಪೂಜಾರಿ ಅವರು ಹೇಳಿದಾಗೆ ಇವತ್ತು ಕಾಂಗ್ರೆಸ್ ಬಹುದೊಡ್ಡ ಪಕ್ಷ, 130 ವರ್ಷಗಳ ಇತಿಹಾಸ ಇರುವಂತಹ ಪಕ್ಷ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಮತ್ತು ಇವತ್ತು ಜನತೆಗೆ ಸ್ಪಷ್ಟ ಇದೆ, ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹರಿದು ಹೊಂಚಿ ಹೋಗಿತ್ತು ಮತ್ತು ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿತ್ತು ಮತ್ತು ಇವತ್ತು ಯಾವ ಕಾಂಗ್ರೆಸ್ ಇದೆ ಅನ್ನುವಂಥದ್ದು ದೇಶದ ಜನತೆಗೆ ಗೊತ್ತು. ಆದರೆ 130 ವರ್ಷಗಳ ಇತಿಹಾಸವನ್ನು ಹೇಳ್ಕೊಂಡಿರೋ ಪಕ್ಷಕ್ಕೆ ಇವತ್ತು ಬಂದಿರುವಂಥ ಸ್ಥಿತಿ ಏನಿದೆ, ಇವತ್ತು ಅಧಿಕೃತ ಪಕ್ಷವಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಉಳ್ಕೊಂಡಿಲ್ಲ. ಅದೇ ರೀತಿ ಅನೇಕ ರಾಜ್ಯಗಳಲ್ಲೂ ಸಹ, ಇವತ್ತು ಕರ್ನಾಟಕದಲ್ಲೂ ಸಹ ಈ ದಯನೀಯ ಸ್ಥಿತಿಗೆ ಬಂದಿರುವಂತಹದ್ದು. ಇವತ್ತು ಅಧಿಕಾರದಲ್ಲಿರುವಂಥ ಪಕ್ಷ ಜನತಾದಳ, ಅದರ ಬಿ ಟೀಮ್ ಕಾಂಗ್ರೆಸ್ ಇದೆ ಅಷ್ಟೇ. ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೆ. ಆದ್ರಿಂದ ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಯಾವ ರೀತಿಯ ಬಂದಿರುವಂಥದ್ದು ಸಹಜವಾಗಿ ಒಂದು ವಿಶ್ಲೇಷಿಸುವಾಗ ಈ ಮಾತುಗಳು ಬರುವಂಥದ್ದು ಸಹಜ. ಮತ್ತು DK ಅವರ ಬಗ್ಗೆ ಕೂಡ ಅವರು ಮಾತುಗಳನ್ನು ಹೇಳಿದರು. DK ಅವರಿಗೆ ಆಮಿಷ ಒಡ್ಡಿದ್ದು ಮತ್ತೊಂದು ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ. ಯಾಕಂತೇಳಿದರೆ ಇವತ್ತು ಜನತಾದಳದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವರ ಮುಂದೆ ಮಂಡಿಯೂರುವ ಸಂದರ್ಭದಲ್ಲಿ ಏನೇನು ಹೊಂದಾಣಿಕೆಗಳನ್ನು ಮಾಡಿದೆ. ಯಾಕಂತೇಳಿದರೆ ಚುನಾವಣಾ ಪೂರ್ವದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಾನು ಅಧಿಕಾರ ಬಂದ ತಕ್ಷಣ ಮುಂದಿನ ದಿನಗಳಲ್ಲಿ ಯಾರು ಭ್ರಷ್ಟ ಸಚಿವರು, ಕಾಂಗ್ರೆಸ್ಸಿನ ಭ್ರಷ್ಟ ಸಚಿವರಿದ್ರೆ ಅವರಿಗೆ ಜೈಲಿಗಟ್ಟುವ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತೇಳಿ. ಅದರಿಂದ ಮೊದಲನೇ ಹೊಂದಾಣಿಕೆ ಏನು ಆಗಿರಬಹುದು
ಆ ಭ್ರಷ್ಟಾಚಾರ ಸಚಿವರನ್ನು ರಕ್ಷಣೆ ಮಾಡುವಂಥದ್ದು ಖಂಡಿತವಾಗಿ ಆಗಿರ್ತದೆ. ಯಾಕಂತ ಹೇಳಿದರೆ 37 ಸ್ಥಾನಗಳನ್ನು ಪಡ್ಕೊಂಡಿರುವಂಥ ಒಂದು ಪಕ್ಷ 79 ಸ್ಥಾನಗಳು ಪಡ್ಕೊಂಡಿರುವ ಒಂದು ಸಹಕಾರವನ್ನು ಪಡ್ಕೊಂಡು 5 ವರ್ಷವೂ ಅವರಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈ ಹಿಂದಿನ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಧರ್ಮಸಿಂಗರು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ಸಿಗೆ 80 ಸ್ಥಾನಗಳಿತ್ತು, ಜನತಾದಳಿಗೆ 58 ಸ್ಥಾನಗಳಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ರಾಜ್ಯಗಳನ್ನು ಒಪ್ಪಂದಗಳನ್ನು ಮಾಡಿಕೊಂಡಿಲ್ಲ. ಮತ್ತು ಮೊದಲನೆಯದಾಗಿ ಅಲ್ಲಿ ಅಧಿಕಾರ ಪಡ್ಕೊಂಡಿರುವಂಥದ್ದು ಕಾಂಗ್ರೆಸ್ ಆಗಿತ್ತು. ನಾವು ಬಹುದೊಡ್ಡ ಪಕ್ಷ ಅನ್ನೋ ಮಾತುಗಳನ್ನು ಹೇಳಿಕೊಂಡು ಯಾವುದೇ ಕಾರಣಕ್ಕೂ ನಾವು ಜನತಾದಳಕ್ಕೆ ಅಧಿಕಾರ ಕೊಡುವುದಿಲ್ಲ ಅನ್ನುವಂಥ ಬೆಂಬಲವಾದ ಮಾತ್ರ ಪಡ್ಕೊಂಡಿದ್ರು. ಆದರೆ ಇವತ್ತಿನ ದಿನದಲ್ಲಿ ಯಾವುದೇ ತ್ಯಾಗಕ್ಕೂ ಅಧಿಕಾರಕ್ಕೂ ಸಿದ್ಧ ಅನ್ನುವಂಥ ತೋರಿಸಿದ್ದಾರೆ. ಯಾಕಂದ್ರೆ 5 ವರ್ಷ ಅವಧಿಯನ್ನು ಅವರಿಗೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ, ಪ್ರಮುಖ ಖಾತೆಗಳನ್ನು ಅವರು ಕೇಳಿದವರನ್ನು ಕೊಟ್ಟಿದ್ದಾರೆ, 12 ಮತ್ತು 22 ಏನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅವರ ಎಲ್ಲವೂ ಏನೇನು ಅವರಿಗೆ ಜನತಾ ದಳಕ್ಕೆ ಬೇಕು ಅವರೆಲ್ಲವನ್ನು ಪಡ್ಕೊಂಡಿದ್ದಾರೆ. ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಪಡ್ಕೊಂಡಿರುವಂಥದ್ದು ಅದೇ, ಭ್ರಷ್ಟ ಸಚಿವರ ಮೇಲೆ ತನಿಖೆ ಆಗದಿರುವಂತಹದ್ದು, ಅವರನ್ನು ರಕ್ಷಣೆ ಮಾಡುವಂತಹದ್ದು. ಇವೆಲ್ಲವೂ ಒಂದು ಪ್ರಜಾತಂತ್ರದ ಅಪಹಾಸ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ, ಸೀಟು ಉಳಿಸ್ಕೊಳ್ಳಿಕ್ಕೆ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದೆ ಹೊರತು ಇವತ್ತು ಯಾವುದೇ ರೀತಿಯ ಕಡಿವಾಣ ಯಾವುದೇ ಇಲಾಖೆಗಳ ಮೇಲೆ ಇಲ್ಲ. ಆದ್ರಿಂದ ಇವತ್ತು ನಿಯಂತ್ರಣ ಸಂಪೂರ್ಣವಾಗಿ ಇವತ್ತು ಅಧಿಕಾರಿಗಳ ಕೈಯಲ್ಲಿರುವಂತಹದ್ದು ಮತ್ತು ಕಾಂಗ್ರೆಸ್ ಇರ್ಬೋದು, ಜನತಾದಳಗಿರ್ಬೋದು, ಇವತ್ತು ಅಧಿಕಾರ ಉಳಿಸಿಕೊಳ್ಳೋದೇ ಮುಖ್ಯವಾಗಿದೆ ಹೊರತು ಸಂಪುಟ ರಚನೆ ಮಾಡುವಂಥದ್ದೇ ಮುಖ್ಯ ಆಗಿದೆ ಹೊರತು ಇವತ್ತು ಖಂಡಿತವಾಗಿ ಆಡಳಿತದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ತಾಳಿರುವಂಥದ್ದು ಖಂಡಿತವಾಗಿಯೂ ಜನತೆ ಕರ್ನಾಟಕ ಜನತೆ ಪಾಲಿಗೆ. ಸತೀಶ್ ಪ್ರಭು ಅವರೇ, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ಕೈಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಸತೀಶ್ ಪ್ರಭು ಅವರು ಕೂಡ ಮಾತಾಡ್ತಾ ಹೇಳಿದ್ರು. ಗಣೇಶ್ ಪೂಜಾರಿ ಅವರು ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರು. ಒಟ್ಟಾರೆ ವಿಚಾರಗಳು ಏನು, ರಾಜ್ಯ ರಾಜಕೀಯದಲ್ಲಿ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಗಾಳಿ ಬೀಸಬಹುದು ಅನ್ನುವಂಥದ್ದು, ಯಾವುದೇ ಒಂದು ಸಚಿವ ಸಂಪುಟ ಬುಧವಾರ ಏನೋ ಸಂಪುಟ ರಚನೆ ಆಗತ್ತೆ, ತದನಂತರ ಆಗುವಂತ ಒಂದು ಬೆಳವಣಿಗೆಗಳು ಏನು, ರಾಜಕೀಯದ ಬದಲಾವಣೆಗಳು ಏನಾಗತ್ತೆ, ಅದ ನಂತರ ನಡೆಯುವಂತ ಬೆಳವಣಿಗೆ ಇಂಪಾರ್ಟೆಂಟ್ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಇದರ ಬಗ್ಗೆ ಗಣೇಶ್ ಅವ್ರಿಗೆ ಏನ್ ಹೇಳ್ತಾರೆ ಅನ್ನುವಂಥ ನೋಡ್ಕೊಳ್ಳೋಣ. ಗಣೇಶ್ ಪೂಜಾರಿ ಅವರೇ, ನೀವು ಗಮನಿಸಬಹುದು ಬುಧವಾರ ಸಂಪುಟ ರಚನೆ ಒಪ್ಕೊಳ್ಳೋಣ, ಬಹಳಷ್ಟು ಖಾತೆಗಳು ಅವರ ಪಾಲಾಗಿದೆ. ನೀವು ಖಾಲಿ ನಾಮಕಾವಸ್ಥೆಗೆ 12 ಖಾತೆಗಳನ್ನು ಪಡ್ಕೊಂಡಿದ್ದೀರಿ ಅನ್ನುವಂಥದ್ದು. ಆದ್ರೆ DKಶಿ ಅವರಿಗೆ ಅಸಮಾಧಾನ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿದೆ. ಇಂಧನ ಖಾತೆ ಸಿಗ್ಬೇಕಿತ್ತು ಅಥವಾ ಪವರ್ ಮಿನಿಸ್ಟರ್ ಆಗ್ಬೇಕಿತ್ತು, ಇದು ಎರಡೂ ಕೂಡ ಕೈ ತಪ್ಪುತ್ತಾ ಅನ್ನುವಂತ ಒಂದು ಪ್ರಮೇಯದಲ್ಲಿ, ಆ ಒಂದು ಆತಂಕದಲ್ಲಿ DKಶಿ ಅವರು ಇದ್ದಾರೆ. ಎಲ್ಲ ಒಂದು ಕಡೆಯಲ್ಲಿ ಇವರು ಸಟ್ಬೇಕಾದ್ರೆ ಬಿಜೆಪಿಗೆ ಪ್ಲಸ್ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ನೋಡಿ, ನಾನು ಈಗ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಬಿಜೆಪಿ ವಕ್ತಾರರು, ಏನು ಕಾಂಗ್ರೆಸ್ JDSನ ಸರ್ಕಾರ ಎಷ್ಟು ದಿವಸ ನಡೀಬೋದು, ನಿಮ್ಮ ಹತ್ರ ಒಂದು ಸಂಪೂರ್ಣವಾದ ಬೆಂಬಲವನ್ನ ಜನ ಕೊಟ್ಟಿದ್ರು. ಕಳೆದ ಸರ್ಕಾರ ರಚನೆ ಬಗ್ಗೆ ಕೇಳಿ 10 ವರ್ಷಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನೀವು 3 ಮುಖ್ಯಮಂತ್ರಿಗಳನ್ನ ಮಾಡಿದ್ದೀರಾ, 2 ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದೀರಾ. ನಿಮ್ಮಲ್ಲಿ ನಿಮ್ಮವರಿಗೆ ಭರವಸೆ ಇರಲಿಲ್ಲ. ನೀವು ಇವತ್ತು ನಮ್ಮದು ಸಮ್ಮಿಶ್ರ ಸರ್ಕಾರ, ಅದು ಹೇಗೋ ಆಗ್ಬೋದು, ಏನೋ ಆಗ್ಬೋದು, ಅದು ಬೇರೆ ವಿಷಯ. ನಿಮ್ಮ ಸರ್ಕಾರವನ್ನೇ ನಿಮ್ಮಲ್ಲಿ ಉಳಿಸಿಕೊಳ್ಳಿಕ್ಕೆ ನೀವು ಶತಾಯ ಹೋರಾಟ ಮಾಡಿದ್ದೀರಿ 5 ವರ್ಷ ಪೂರ್ತಿ ಮಾಡ್ಲಿಕ್ಕೆ. ಇವತ್ತು ನಮ್ಗೆ ಹೇಳ್ತೀರಾ ನೋಡಿ, ಹೇಳ್ತೇನೆ. ಈಗ DK ಶಿವಕುಮಾರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. DK ಶಿವಕುಮಾರ್ ರಾಜಕೀಯದಲ್ಲಿ ನಾವು ಏನು ಅವರೇ ಈ ನೇತೃತ್ವವನ್ನು ವಹಿಸಿಕೊಂಡವರು. ನಾವು ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಪೂರ್ಣ ಬೆಂಬಲವನ್ನ ಕೊಡ್ತೇವೆ, ಇದರಲ್ಲಿ 2 ಮಾತಿಲ್ಲ ಅಂತ DK ಶಿವಕುಮಾರ್. ಅದೇ ಮುಳುವಾಯ್ತಾ ಅಂತ? ಒಬ್ಬ ರಾಜಕಾರಣಿ ಆದವ ಅವನ ರಾಜಕೀಯವನ್ನ ಅಸ್ತಿತ್ವವನ್ನ ಎರಡನ್ನ ತೋರಿಸುವುದಕ್ಕಾಗಿ ಯಾವ ರೀತಿಯಲ್ಲಿ ರಾಜಕೀಯದಲ್ಲಿ ದಾಳವನ್ನ ಎಸೆಯಬೇಕು ಅದರ ರೀತಿಯಲ್ಲಿ ದಾಳವನ್ನ ಪ್ರತಿಯೊಬ್ಬ ರಾಜಕಾರಣಿ ಎಸೆಯುತ್ತಾನೆ. ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು, ಎಲ್ಲಿ ಉಪಯೋಗಿಸಬಹುದು ಎಂಬುದನ್ನ ಅರಿತೇ ಅವನು ಆ ದಾಳವನ್ನು ಉಪಯೋಗಿಸ್ತಾನೆ. ಅಂತ ನಾಯಕತ್ವ DK ಶಿವಕುಮಾರ್ ಹತ್ರ ಉಂಟು, ಅದರಲ್ಲಿ ಯಾವ್ದು 2 ಮಾತಿಲ್ಲ. ಮತ್ತೆ ಏನು ಕುಮಾರಸ್ವಾಮಿ ಅವರಿಗೆ ನಮ್ಗೆ ಪವರ್ ಮಿನಿಸ್ಟರ್ ಬೇಕು ಅಥವಾ ಗೃಹ ಖಾತೆ ಬೇಕು, ಇಂಥ ಖಾತೆಯನ್ನು ಬೇಕು ಅಂತ ಹೇಳಿ ಅವರಿಗೆ ನಾವು ಸಪೋರ್ಟ್ ಕೊಟ್ಟವರಲ್ಲ. ನಾವು ನೇರವಾಗಿ ನಿಮ್ಗೆ ಯಾವುದೇ ಷರತ್ತಿಲ್ಲದೆ ಬೆಂಬಲವನ್ನು ಅವರಿಗೆ ಕೊಟ್ಟಿದ್ದೇವೆ.
ಆದ್ದರಿಂದ ನಾವು ಅವರ ಇಂಥ ಖಾತೆಯನ್ನು ನಮಗೆ ಕೊಡಿ, ಅಂಥ ಖಾತೆಯನ್ನು ಇದು ನೋಡಿ. ಡಿ ಕೆ ಶಿವಕುಮಾರ್ ಎಲ್ಲಿಯಾದ್ರೂ ಹೇಳಿದಾರ ನನಗೆ ಇಂಧನ ಖಾತೆ ಸಿಗಬೇಕು, ನನಗೆ ಗೃಹ ಖಾತೆ ಸಿಗಬೇಕು? ಎಲ್ಲಿ ಕೂಡ ಹೇಳಲಿಲ್ಲ. ನೋಡಿ, ಇದೆಲ್ಲ ಸೃಷ್ಟಿ ಮಾಡಿದಂತ ಒಂದು ಸೃಷ್ಟಿಗಳು ಅಲ್ಲ. ಕೊಟ್ರೆ ಡಿಸಿಎಂ ಅರ್ಹತೆ ಇರತಕ್ಕಂತ ಒಬ್ಬ ನಾಯಕ. ಆದ್ದರಿಂದ ನೋಡಿ, ಡಿ ಕೆ ಶಿವಕುಮಾರ್ ಬಗ್ಗೆ ನಾವು ಇವತ್ತು ಏನ್ ಹೇಳುದು, ನಾನು ರಾಜಕೀಯದಲ್ಲಿ ಏರುಪೇರುಗಳು ಬರುವುದು ಸಹಜ. ಆದ್ರೆ ನಾನು ಇವತ್ತು ಬಹಳಷ್ಟು ಒಪ್ಪಿಗೆ ಪಡತಕ್ಕಂಥ ವಿಷಯ ಅಂತ ಹೇಳಿದ್ರೆ 79 ಶಾಸಕರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ, 37 ಶಾಸಕರು JDS-ನ, 2 ನಮ್ಮ ಇತರ ಪಕ್ಷದ ಶಾಸಕರನ್ನ ನಾವು ಘಂಟಾಘೋಷವಾಗಿ ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಅವರು ಮಾರಾಟಕ್ಕೆ ಸಿಗತಕ್ಕಂತ ಶಾಸಕರಾಗಿ ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಇದನ್ನು ಒಪ್ಪಿಕೊಳ್ಬೇಕಾದ ಇಡೀ ರಾಜ್ಯದ ಜನ. ಇಂಥ ಒಬ್ಬ ನಾಯಕರುಗಳ ಇಂಥ ಶಾಸಕರನ್ನ ನಾವು ಪಡೆದಿದ್ದಕ್ಕೆ ನಾವು ಸಾರ್ಥಕ ಆಗಿದೆ ಅನ್ನತಕ್ಕಂಥ ಒಪ್ಕೊಳ್ಳೋಣ. ನೀವು ಕಾಂಗ್ರೆಸ್ ತ್ಯಾಗ ಮಾಡ್ತಾ ಇದ್ದೀರಿ, ತ್ಯಾಗ ಮಾಡ್ತಾನೆ ಇರ್ತೀರಿ. ಆದ್ರೆ ಸಚಿವ ಸ್ಥಾನದ ಅಥವಾ ಆಸೆಯನ್ನು ಒಡ್ಡಿರುವಂತದ್ದು, ಆಸೆ ಇರುವಂತವರು ಶಾಸಕರು ತ್ಯಾಗ ಎಲ್ಲೋ ಮಾಡಿಲ್ಲ. ಅವರಿಗೆ ಆಸೆ ಇದೆ, ಆ ಶಾಸಕರುಗಳಿಗೆ ನಾನು ಸಚಿವರಾಗಬೇಕು, ನನ್ನ ಒಂದು ಟರ್ಮಿನಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಅವರಿಗೆ ಆಸೆ ಇದೆ. ಸನ್ಯಾಸಿಗಳಾಗಿ ರಾಜಕೀಯಕ್ಕೆ ಬಂದವರಲ್ಲ. ಆದ್ರೆ ಕಾಂಗ್ರೆಸ್ ಈಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದೆ. ಒಪ್ಕೊಳ್ತೀರಾ ಇದು? ಹಾಗಾದ್ರೆ ಇಲ್ಲ ನೋಡಿ, ನಮ್ದು ಅಲ್ಲಿ ಹೊಸ ಶಾಸಕರು ಅನೇಕ ಜನ ಆಯ್ಕೆಯಾಗಿದ್ದಾರೆ. ಇವತ್ತು ಅವರಿಗೆ ಸರ್ಕಾರದ ಜೊತೆಯಲ್ಲಿ ಹೋಗುವಾಗ ಅವರ ಅಭಿವೃದ್ಧಿ ತನ್ನಿಂತಾನಿಗೆ, ಯಾಕಂದ್ರೆ ಹೊಸದ ಆಯ್ಕೆಯಾದಂತಹ ಶಾಸಕರಿಗೆಲ್ಲ ಬಹಳ ಈಸಿ ಆಗ್ತದೆ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ. ಅವರಿಗೆ ಅಧಿಕಾರ ಮುಖ್ಯ ಅಲ್ಲ, ಜನರ ಅವರು ಶಾಸಕರಾದ ತಕ್ಷಣ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕೆಂಬ ಆಶೆಯಲ್ಲಿ ರಾಜಕೀಯಕ್ಕೆ ಯಾರು ಕೂಡ ಬರುವುದಿಲ್ಲ. ಅದು ಯಾವಾಗ ಅವರ ಸಂದರ್ಭದಲ್ಲಿ ಬರ್ತದ. ಈಗ ಕುಮಾರಸ್ವಾಮಿ ಅವರು 38 ಸ್ಥಾನವನ್ನು ಪಡೆದುಕೊಂಡು ಒಬ್ಬ ಮುಖ್ಯಮಂತ್ರಿ ಆದ್ರು. ಕಿಂಗ್ ಮೇಕರ್ ಅಲ್ಲ, ಅದಕ್ಕೊಂದು ಅದೃಷ್ಟ ಕೂಡ ಬೇಕು ಜೊತೆಯಲ್ಲಿ. ಬರೇ ಕಿಂಗ್ ಮೇಕರ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೂ ಕೂಡ ಒಂದು ಅದೃಷ್ಟ ಬೇಕು. ಇವತ್ತು ನಾವು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೇವೆ, ಅವರ ತಂದೆಯನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದೇವೆ, ಅದು ಕೂಡ ಕಾಂಗ್ರೆಸ್ ಪಕ್ಷವೇ ಮಾಡಿದ್ದು. ಇದು ಎರಡು ಒಂದು ಇಳಿಸಿದ್ದು ಕೂಡ ನೋಡಿ, ಸಂದರ್ಭ ಜನರ ವಿರೋಧ ಹೋದಾಗ ಅಂತ ಸಂದರ್ಭದಲ್ಲಿ ಜನರಿಗೆ ದ್ರೋಹ ಆಗದಂತ ರೀತಿಯಲ್ಲಿ ನಾವು ರಾಜಕೀಯವನ್ನು ಮಾಡಬೇಕು. ನಾವು ಅವರಿಗೆ ಬೇಷರತ್ತಾಗಿ 5 ವರ್ಷವನ್ನು ಅಧಿಕಾರ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಏನಾದ್ರು ಶಾಸಕರಿಗೆ, ಸಚಿವರಿಗೆ ಏನಾದ್ರು ಗೊಂದಲಗಳನ್ನು ಕೊಡುವಂತಹ ಪರಿಸ್ಥಿತಿ ಬಂದಾಗ ಆಗ ಅದರ ಬಗ್ಗೆ ನಾವು ಕೂಡ ನಮ್ಮ ಸಮನ್ವಯ ಸಮಿತಿ ಇದೆ, ಮತ್ತೊಮ್ಮೆ ಅಲ್ಲಿ ಕುತ್ಕೊಂಡು ಏನಾದ್ರು ಚರ್ಚೆ ಆದಾಗ ಒಂದು ನೀವು ಮುಖ್ಯಮಂತ್ರಿ ನಾವು ಮಾಡುತ್ತೇವೆ ಅಂತ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡಬಹುದು. ಸತೀಶ್ ಪ್ರಭು ಏನಂತೀರಿ ಇದಕ್ಕೆಲ್ಲ? ಒಟ್ಟಾರೆ ಈ ಎಲ್ಲ ವಿಚಾರಗಳು, ಅಥವಾ ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರನ್ನು ಮಾಡಿದ್ರು, ಆದ್ರೆ ಅವರೇ ಇಳಿಸಿದ್ರು, ಆದ್ರೆ ಅದು ಅವರು ಒಪ್ಕೊಳ್ತಾರೆ. ಆದ್ರೆ ಇಲ್ಲಿ 1 ವರ್ಷದಲ್ಲಿ ಆಗೋದಿಲ್ಲ ಅಂತ ಸ್ಥಿತಿ, ಅಥವಾ 5 ವರ್ಷ ಹೋಗುತ್ತೆ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು, ಉತ್ತರ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ನಾವು ಮತ್ತೆ ಹೇಳ್ತಾ ಇದ್ದೇವೆ, ಅಪವಿತ್ರ ಮೈತ್ರಿ ಏನಿದೆ ಅದು ಯಾವತ್ತೂ ಕೂಡ ಮುರಿದು ಬೀಳಬಹುದು. ಯಾಕಂದ್ರೆ ಪವಿತ್ರವಾಗಿರ್ತಕ್ಕಂಥ ಮೈತ್ರಿ ಕೂಡ ಉಳಿಯುವಂತಹದ್ದು ಇವತ್ತು ಸಂದೇಹಾಸ್ಪದವಾಗುವಾಗ ಅಪವಿತ್ರ ಮೈತ್ರಿ ಎಷ್ಟು ದಿವಸ ಬರ್ಬೋದು ಅನ್ನುವಂಥ ಪ್ರಶ್ನೆ. ಮತ್ತು ಎರಡನೇದಾಗಿ ಗಣೇಶ್ ಪೂಜೆ ಅವರು ಹೇಳಿದಾಗೆ 5 ವರ್ಷ ನಾವು ಆಡಳಿತ ಮಾಡಿರುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಹೌದು, ನಾವು ಯಾವುದೇ ರೀತಿಯ ಪ್ರಿನ್ಸಿಪಲ್ನೊಂದಿಗೆ ಅಂದರೆ ತತ್ವ ಸಿದ್ಧಾಂತದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಲ್ಲ, ನಾವು ಪಾಲಿಸಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರಬಹುದು. 5 ವರ್ಷದಲ್ಲಿ 3 ಸಾರಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿರಬಹುದು. ಆದರೆ ನಾನು ಯಾವತ್ತೂ ಆ 3 ಸಾರಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿರುವುದಕ್ಕೆ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಇರುವಾಗಲೂ ಸಹ ವರ್ಷಕ್ಕೊಂದು ಮುಖ್ಯಮಂತ್ರಿ ಬದಲಾವಣೆ ಮಾಡುವುದನ್ನು ಬೊಟ್ಟು ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳಿದರು. ಖಂಡಿತವಾಗಿ ಹೌದು, ಇವತ್ತು ರಾಜ್ಯದಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡು ತಾನು ನಂಬಿರುವ ಪಕ್ಷಕ್ಕೆ ಸಂಪೂರ್ಣವಾಗಿ ಅವರು ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರನ್ನು ಏನು ಇವರು ಎಪ್ರಿಷಿಯೇಟ್ ಮಾಡಿದರು, ಖಂಡಿತವಾಗಿ ಹೌದು. ಆದರೆ ಅಂತಹ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಅರ್ಹತೆಗಳು ಇದ್ದರೂ ಸಹ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೆ ವಲಸೆ ಬಂದವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂತಹ ದುರ್ದಿನಗಳು ಇವತ್ತು ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು. ಯಾಕಂತ ಹೇಳಿದರೆ ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳು ಏನು ಆಗ್ತಾ ಇಲ್ಲ. ಅದರ ಬಗ್ಗೆ ಗಣೇಶ್ ಪೂಜಾರವರು ಒಳ್ಳೆಯ ಮಾತುಗಳಲ್ಲಿ ಹೇಳಿದರು. ಯಾಕಂತ ಹೇಳಿದರೆ ಯಾರಿಗೆ ಸಾಮರ್ಥ್ಯ ಇದೆ, ಯಾರಿಗೆ ಅರ್ಹತೆ ಇದೆ ಅವರಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಸ್ಥಾನ ಇಲ್ಲ. ಬದಲಾಗಿ ಹೊರಭಾಗದಿಂದ ಯಾರು ಪಕ್ಷಕ್ಕೆ ಬರ್ತಾರೆ ಅಥವಾ ಕಾಂಗ್ರೆಸ್ಸಿಗೆ ಯಾರು ಅನ್ಯಾಯಗಳನ್ನು ಮಾಡ್ತಾರೆ, ಯಾರು ಭ್ರಷ್ಟರು ಇದ್ದಾರೆ ಅವರಿಗೆ ಮಾತ್ರ ಸ್ಥಾನಗಳು, ಅವಕಾಶಗಳು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಯಾಕಂದರೆ ಖಂಡಿತವಾಗಿ ಹೌದು, ಅಧಿಕಾರಕ್ಕೋಸ್ಕರ ತ್ಯಾಗವನ್ನು ಮಾಡುವ ಕೆಲವನ್ನು ಕಳ್ಕೊಳ್ಳೇಬೇಕಾಗ್ತದೆ. ಆದರೆ ಸಚಿವರು ಅಥವಾ ಶಾಸಕನಾಗಿ ಆಯ್ಕೆ ಆದಂಥವ್ರು ಒಪ್ಕೊಳ್ತಾರೆ, ಎಲ್ಲ ಕಾಂಗ್ರೆಸ್ ತ್ಯಾಗ ಮಾಡಿದೆ ಅದು
ಒಪ್ಕೊಳ್ಬಹುದು, ಕಾಂಗ್ರೆಸ್ ಪಕ್ಷವೇ ತ್ಯಾಗ ಮಾಡಿರುವಂತದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ. ಆದ್ರೆ ಶಾಸಕರುಗಳಿಗೆ ಅವರದೇ ಆದಂತ ವರ್ಚಸ್ನಲ್ಲೂ ಕೂಡ ಒಂದಷ್ಟು ಜಯವನ್ನು ಗಳಿಸಿದವರು ಇದ್ದಾರೆ, 5 ಟರ್ಮಿನಲ್ಲೇ ವಿನ್ ಆದವರು ಕೂಡ ಇದ್ದಾರೆ. ಅಂತವರಿಗೆ ಆಸೆ ಇರೋದಿಲ್ವಾ ಹಾಗಾದ್ರೆ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಆಶೆ ಇಲ್ಲದಿದ್ದರೆ ಬಹುಶಃ ಯಾರು ರಾಜಕೀಯಕ್ಕೆ ಬರೋದಿಲ್ಲ. ಅದನ್ನೇ ಯಾಕಂತ ಹೇಳಿದ್ರೆ ರಾಜಕೀಯ ಬರಬೇಕಾದ್ರೆ ಇದು ಜನಸೇವೆಗೆ ವೇದಿಕೆಯಂತೆ ತಿಳ್ಕೊಂಡು ಬರುವಂತವ್ರು ಬೆರಳೆಣಿಕೆ ಮಂದಿ ಅಷ್ಟೇ. ಮತ್ತು ಶಾಸಕರಾಗಿ ಬಂದ ನಂತರ ಒಬ್ಬ ವ್ಯಕ್ತಿ ಕಾರ್ಯಕರ್ತ ಆದಾಗ ನಾನು ಶಾಸಕನಾಗಬೇಕನ್ನುವ ಅಭಿಲಾಷ ಆಶೆ ಇರ್ತದೆ, ಶಾಸಕನಾದಾಗ ತಾನು ಸಚಿವನಾಗಬೇಕನ್ನೋ ಆಶೆ ಇರ್ತದೆ, ಸಚಿವನಾದ ಮೇಲೆ ನಾನು ಮುಖ್ಯಮಂತ್ರಿ ಆಗಬೇಕಂತೆಲ್ಲ ಆಶೆ ಇರ್ತದೆ, ಮತ್ತು ಮುಖ್ಯಮಂತ್ರಿ ನಿರಂತರವಾಗಿ ನಾನು ವರ್ಷಾನುಗಟ್ಟಲೆ ಇರಬೇಕಂತ ಆಸೆ ಇರ್ತದೆ. ಇದು ರಾಜಕೀಯದಲ್ಲಿ ಸಹಜವಾಗಿ ಆದರೆ ಇವೆಲ್ಲವೂ ಇದ್ರೂ ಸಹ ಅಂದ್ರೆ ಅವ್ರು ಖಂಡಿತವಾಗಿ ಹೇಳಿದ್ರು, ಏನೂ ಅರ್ಹತೆ ಇಲ್ಲದವರು ನಾನು ಮುಂದಿನ ಪ್ರಧಾನಮಂತ್ರಿ ಹೇಳ್ಕೊಂಡು ತಿರುಗಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಬೇಲ್ ಮೇಲೆ ತಿರುಗಾಡ್ತಾ ಇದ್ರು ತೊಂದರೆ ಇಲ್ಲ, ನಾನು ಮುಂದಿನ ಪ್ರಧಾನಮಂತ್ರಿ ಹೇಳುವಂತವ್ರು ಇವತ್ತು ದೇಶದಲ್ಲಿದ್ದಾರೆ. ಒಳ್ಳೆಯ ಉದಾಹರಣೆಯನ್ನು ಗಣೇಶ್ ಪೂಜಾರಿ ಅದರಿಂದ ಖಂಡಿತವಾಗಿ ನಾನು ಅದನ್ನು ಹೇಳ್ತಾ ಇರುವಂತದ್ದು. ಬೇಲ್ ತಗೊಂಡು ಜೈಲಿನ ತಪ್ಪಿಸ್ಕೊಳ್ಳೋರು ಹೇಳ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇರುವಂತದ್ದು, ಇವತ್ತು ರಾಜಕೀಯದಲ್ಲಿ ಏನು ಆಶೆಗಳಿದೆ ಇದಕ್ಕೆ ಒಂದು ಕಡಿವಾಣ ಇರಬೇಕಾಗ್ತದೆ. ಒಂದು ನೈತಿಕತೆಯ ಕಡಿವಾಣ ಇದ್ದಾಗ ಖಂಡಿತವಾಗಿಯೂ ಇದಕ್ಕೆ ಒಂದು ಅಂತ್ಯ ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದರಿಂದ ಸಫರ್ ಆಗುವಂತಹದ್ದು ರಾಜ್ಯದ ಜನತೆ. ಯಾವತ್ತು ಸಚಿವನಾಗಬೇಕು ಅನ್ನುವಂಥ ಆಶೆ ಯಾಕಿರಬೇಕು, ಜನಸೇವೆ ಮಾಡಬೇಕು ಅನ್ನುವ ಪ್ರಾಮಾಣಿಕ ಒಂದು ಕಳಕಳಿಯಿಂದ ಆದರೆ ಖಂಡಿತವಾಗಿಯೂ ಅದು ಸರಿ ಅಂತ ಹೇಳ್ತೇನೆ. ಆದರೆ ಇವತ್ತು ಜನಸೇವೆ ಅನ್ನುವ ಆ ಒಂದು ಕಾಳಜಿಗಿಂತ ಮಿಗಿಲಾಗಿ ತಾನು ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ತೇನೆ ಅದನ್ನು ಸರಿದೂಗಿಸ್ಲಿಕ್ಕೆ ಇವತ್ತು ನಾನು ಸಚಿವನಾಗ್ತೇನೆ, ಅಥವಾ ತನ್ನ ದರ್ಪವನ್ನು ಅಹಂಕಾರವನ್ನು ಮೆರೀಲಿಕ್ಕೆ ಇವತ್ತು ಸಚಿವನಾಗ್ತೇನೆ ಅನ್ನೋ ಭಾವನೆ ಏನಿದೆ ಇವತ್ತು ಖಂಡಿತವಾಗಿಯೂ ಅದು ರಾಜ್ಯಕ್ಕೆ ಮಾರಕ, ಜನತೆ ಕೂಡ ಒಳ್ಳೆಯದಲ್ಲ. ಬುಧವಾರದ ನಂತರ ಸಂಪುಟ ರಚನೆ ಆಗತ್ತೆ, ಬಿಜೆಪಿಗೆ ಎಲ್ಲಾದ್ರೂ ಒಂದು ಕಡೆ ಆಸೆ ಚಿಗುರತ್ತಾ ಅದ ನಂತರ ಅನ್ನುವಂಥದ್ದು? ಎಲ್ಲಾದ್ರೂ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಆಶಾವಾದಿ ಆಗಿರುವಂತಹದ್ದು. ಯಾಕಂತ ಹೇಳಿದ್ರೆ ನಿರೀಕ್ಷೆಯು ಕೂಡ ಇಟ್ಕೊಂಡಿದೆ ಮುಂದಿನ ದಿನಗಳಲ್ಲಿ. ಖಂಡಿತವಾಗಿ ನಾವು ಭರವಸೆಯ ಮೇಲೆ ನಾವು ಇದು ಮಾಡಿ. ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಈ ಸಂಸ್ಕೃತಿಯಲ್ಲಿ ಒಳ್ಳೆಯತನಕ್ಕೆ ಗೆಲುವುಗಳು ಸಿಕ್ಕಿದೆ. ಪ್ರಯಾಸಕರವಾದ ಗೆಲುವುಗಳಾಗಿರ್ಬೋದು ಅಥವಾ ತುಂಬಾ ವಿಳಂಬವಾಗಿರುವಂತಹ ಗೆಲುವುಗಳು, ನ್ಯಾಯಗಳು ಇರ್ಬೋದು, ಖಂಡಿತವಾಗಿ ದೊರಕಿದೆ. ಆದ್ರಿಂದ ನಾವು ಇವತ್ತು ದೇಶದಲ್ಲಿ ರಾಜಕೀಯ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಮಗೆ 2 ಸ್ಥಾನಗಳು ಇದ್ರೂ ಸಹ ಸುಮಾರು 1980ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಏನು ಪ್ರಾರಂಭ ಮಾಡಿದ್ದೀವಿ, ನಮ್ಗೆ 2 ಸ್ಥಾನಗಳು ಇತ್ತು. ಅದೇ ರೀತಿಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ 85ನೇ ಇಸವಿಯಲ್ಲಿ ನಮ್ಗೆ 2 ಸ್ಥಾನಗಳಿತ್ತು. ಆ ಭರವಸೆಯಲ್ಲಿ ಮತ್ತು ಯಾವಾಗ ನಮಗೆ ಅಧಿಕಾರಗಳು ಸಿಕ್ಕಿದೆ, ಗ್ರಾಮ ಪಂಚಾಯತ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಅಧಿಕಾರಗಳು ಸಿಕ್ಕಿದಾಗ ನಾವು ಈ ರಾಜಕೀಯವನ್ನ ಜನಸೇವೆಗೆ ವೇದಿಕೆ ಅಂತೇಳಿ ತಿಳ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಿರುವುದರ ಪರಿಣಾಮವಾಗಿ ನಾವಿತ್ತು ಕರ್ನಾಟಕದಲ್ಲಿಯೂ ಸಹ ಅತಿ ದೊಡ್ಡ ಪಕ್ಷವಾಗಿದ್ದೇವೆ, ರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಅತಿ ದೊಡ್ಡ ಪಕ್ಷವಾಗಿದ್ದೇವೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಹೆಮ್ಮೆ ನಮಗಿದೆ. ಅದನ್ನು ಖಂಡಿತವಾಗಿ ನಮಗೆ ಭರವಸೆ ಇದೆ. ಜನತೆ ಒಳ್ಳೆಯತನವನ್ನು ಗುರುತಿಸ್ತಾರೆ, ಆಶೀರ್ವದಿಸ್ತಾರೆ, ಅಧಿಕಾರವನ್ನು ನೀಡ್ತಾರೆ ಅನ್ನುವಂಥ ಭರವಸೆ ಒಪ್ಕೊಳ್ಳೋಣ. ಆದ್ರೆ ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಬಿಜೆಪಿನವರು ಅಂತ? ಯಾರೋ ಸುದ್ದಿ ಎತ್ತೋತಿಲ್ಲ, ಅಥವಾ ಕಾಯ್ತಾ ಇದ್ದೀರಿ ಏನೆಲ್ಲ ನಡೀತಾ ಇದೆ ಕಾಯ್ತಾ ಇರುವಂತದ್ದು, ಅಥವಾ ಆ ಕಾಯುವ ಪ್ರಕ್ರಿಯೆಯಲ್ಲೇ ಬಿಜೆಪಿ ತೊಡಗಿಕೊಂಡಿರುವಂತದ್ದು ಅಂತ? ಪ್ರತಿಪಕ್ಷ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ವಿರೋಧ ಮಾಡುವಂಥದ್ದು ಅಲ್ಲ. ಇವತ್ತು ಕಾಂಗ್ರೆಸ್ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದರೆ, ಮಂಗಳೂರಲ್ಲಿ ಜೋರು ಮಳೆ ಬಂದರೂ ಅದಕ್ಕೆ ಮೋದಿಯನ್ನು ದೂರುವಂತಹ ಏನು ಇವತ್ತು ಪ್ರವೃತ್ತಿ ಇವತ್ತಿದೆ. ಯಾಕಂದ್ರೆ ಪ್ರತಿಪಕ್ಷಗಳು ಇರುವುದೇ ದೂರ್ಲಿಕ್ಕೆ ಅನ್ನುವಂಥದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಶ್ವಾಸವನ್ನು ಇರಿಸಿಕೊಂಡಿಲ್ಲ. ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಪ್ರತಿಪಕ್ಷದ ಸಂದರ್ಭದಲ್ಲಿ ಕೂಡ ತನ್ನ ಜವಾಬ್ದಾರಿಯನ್ನು ಮೆರೆದಿದೆ. ಆದ್ದರಿಂದ ಇವತ್ತು ಜವಾಬ್ದಾರಿಯುತ ವಿಪಕ್ಷವಾಗಿ ಇದ್ದುಕೊಂಡಿದೆ. ಮತ್ತು ಯಾವಾಗ ಉದಾಹರಣೆಗೆ ಏನು ವಿಶ್ವಾಸಮತ ದಿನ ಬಂದಿತ್ತು, ಜನ ವಿರೋಧಿ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡಿದ್ದೀವಿ, ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕ ಜನತೆಗೆ ಅನ್ಯಾಯಗಳು ಆಗ್ಬೋದು, ಅಥವಾ ರಾಜಕೀಯ ಅಥವಾ ಅಧಿಕಾರ ದಾಹದಿಂದ ಕರ್ನಾಟಕ ಜನತೆಗೆ ನ್ಯಾಯ ವಂಚಿತರಾಗುವ ಸಂದರ್ಭದಲ್ಲಿ ಮತ್ತು ಪ್ರಜಾತಂತ್ರಕ್ಕೆ ಧಕ್ಕೆ ಆಗುವ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಧ್ವನಿಯನ್ನು ಎತ್ತುತ್ತೇವೆ ಹೊರತು ನಾವು ಕೇವಲ ಪ್ರತಿಪಕ್ಷದಲ್ಲಿ ಇದ್ದೀವಿ ಅನ್ನುವ ಕಾರಣಕ್ಕೆ ನಾವೆಲ್ಲಿಯೂ ಧ್ವನಿ ಎತ್ತುತ್ತಿಲ್ಲ ಅನ್ನುವಂಥದ್ದು. ಎಸ್, ಪರಮೇಶ್ವರ್ ಅವರು ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವಿದ್ದೇವೆ, ನಮ್ಗೆ ಹೆಚ್ಚಿನ ಸಚಿವ ಸ್ಥಾನಗಳು ಬೇಕಿತ್ತು ಅನ್ನುವಂಥದ್ದು. ಎಲ್ಲೋ ಇಲ್ಲಿ ಒಂದು ಕಡೆಯಲ್ಲಿ ಎಡವಟ್ಟ. ಪರಮೇಶ್ವರ್ ಅವರ ಹತ್ರ ಕಾರ್ಯಕರ್ತರು, ನಾನು ನಿಮ್ಮ ಹತ್ರ ಆಗನೇ ಹೇಳಿದ್ದೇನೆ, JDS ಕಾರ್ಯಕರ್ತರ ಜೊತೆಯಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ
ಅಲ್ಲಿ ಹೋರಾಟ ಮಾಡ್ತಾರೆ ಅವರು ಚುನಾವಣೆಗೆ. ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಿಗೆ ಅಥವಾ ಉಪಮುಖ್ಯ ಆಗಿರ್ತಕ್ಕಂಥ ಪರಮೇಶ್ವರಿಗೆ ದೂರನ್ನು ಕೊಡ್ತಾರೆ, ನೋಡಿ ಇಂಥ ವ್ಯವಸ್ಥೆಯಲ್ಲಿ ನಾವು ಈ ರೀತಿ ಆಗಿದ್ದೇವೆ, ಹಾಗಾದ್ರೆ ಅದರ ನೋವು ನನಗೆ ಕೂಡ ಇದೆ, ಆದ್ರೆ ಈ ಸಂದರ್ಭದಲ್ಲಿ ನಾವು ಒಪ್ಪಂದವನ್ನು ಮಾಡಿಕೊಂಡಾಗಿದೆ, ಅರ್ಧ ರಾಜಕೀಯವನ್ನು ಮುಂದುವರಿಸಬೇಕಂತ ಸನ್ನಿವೇಶ ನಮಗೆ ಇದೆ. ಈಗ ಇದು ಒಪ್ಪಂದ ಒಂದು ಕಡೆಯಲ್ಲಿ ಒಂದು ಸೆಟ್ ಬ್ಯಾಕ್ ಹಾಕುವಂತ ಸಾಧ್ಯತೆಗಳು ಏನಾಗಲ್ಲ, ರಾಜಕೀಯದಲ್ಲಿ ಸೆಟ್ ಬ್ಯಾಕ್ ಇಲ್ಲ ರಾಜಕೀಯದಲ್ಲಿ ನೋಡಿ, ನೀವು ನೋಡಿರ್ಬೋದು ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಾಗ 26 ಪಕ್ಷಗಳ ರಾಜಕೀಯ ಪಕ್ಷಗಳೊಂದಿಗೆ ಸರ್ಕಾರವನ್ನು ಮಾಡಿದ್ದಾರೆ. 10 ವರ್ಷದಲ್ಲಿ ನಿರಂತರವಾಗಿ ಅದಕ್ಕೂ ಕೂಡ ಒಂದು ಸಮನ್ವಯ ಸಮಿತಿಯನ್ನು ಮಾಡಿ 10 ವರ್ಷ ನಿರಂತರ 26 ಪಕ್ಷಗಳ ಜೊತೆಯಲ್ಲಿ ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸಿದೆ. ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡ್ತೇವೆ ನಾವು, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಬಾಕಿ 4 ರಾಜ್ಯಗಳು ಬಾಕಿ ಇದೆ, ಗೋವಾ ಇದೆ, ಹರಿಯಾಣ ಇದೆ. ಈಗ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಗೋವಾ, ಹರಿಯಾಣ, ನಿಮ್ಮ ಮಿಜೋರಾಂ, ಇದು ಮಣಿಪುರ, ಇಂಥ ರಾಜ್ಯಗಳಲ್ಲಿ ಇವರು ಯಾವ ರೀತಿಯ ರಾಜಕೀಯವನ್ನು ಮಾಡಿದ್ದಾರೆ ಇದು ಇವರಿಗೆ ಗೊತ್ತುಂಟು. ಅಲ್ಲಿ ಯಾವ ರೀತಿಯ ರಾಜಕೀಯವನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಬಿಜೆಪಿಯ ಒಂದು ಪಾಠವನ್ನು ನೀವು ಕಲಿತಾ ಇದ್ದೀರಿ, ಬಿಜೆಪಿಯ ತತ್ವ ಸಿದ್ಧಾಂತವನ್ನು ನೀವು ಬಳಸ್ತಾ ನೋಡಿ, ಬಿ ಅಲ್ಲ 2 ಕ್ಷೇತ್ರ ಇದ್ದದ್ದು ಕೂಡ ಅಲ್ಲಿ ಕೂಡ ಇವರು ಸರ್ಕಾರ ಮಾಡಿದ್ದಾರೆ. ಸಿ ಟೀಮ್ ಬಿಯು ಅಲ್ಲ, ಯಾರು ಅತಿ ಹೆಚ್ಚು ಸ್ಥಾನ ಇದೆ ಅವರು ಸರ್ಕಾರ ಮಾಡಿದ್ದಾರೆ, ಅವರಿಗೆ 2 ಸೀಟ್ ಸಪೋರ್ಟ್ ಮುಖ್ಯಮಂತ್ರಿ ಮಾಡಿ ಅಲ್ಲಿ ಕೂಡ ನಮ್ದೇ ರಾಜ್ಯ ಅಂತ ಹೇಳ್ತಾರೆ. ಅಲ್ಲಿ ಬೇರೆ ಪಕ್ಷದ ಸರ್ಕಾರ ಇದ್ರೂ ಕೂಡ ಆ ರಾಜ್ಯವನ್ನು ಕೂಡ ನಾವು ಮೈತ್ರಿ ಸರ್ಕಾರ ನೋಡಿ, ಅದನ್ನೇ ನಾವು ಹೇಳಿದ್ದು ನಿಮ್ಗೆ. ನೀವು ಒಂದು ಮೈತ್ರಿ ಇವತ್ತು ಕೇರಳದಲ್ಲಿ ನೀವು 14 ರಾಜಕೀಯ ಪಕ್ಷಗಳು ಇದ್ದು ಸೇರುವೆ ಮಾಡಿರುವಂತಹದ್ದು ಹಿಂದಿನ ಕಾರ್ಯಕಾಲದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಗುರುತಿಸುವಂತಹದ್ದು. ಯಾಕಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಏನಿತ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಗುರುತಿಸಿತ್ತು. ಪ್ರಜಾತಂತ್ರ ವ್ಯವಸ್ಥೆ 6 ಸೀಟ್ ಅದು ನಿಮ್ಮ ಸರ್ಕಾರ ಆಗ್ತದ? ಅಲ್ಲ ರೀ, ಮೈತ್ರಿ ಸರ್ಕಾರ ಅಂತ ಹೇಳಿ ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ನೇತೃತ್ವ ಮಾತ್ರ ಅದಕ್ಕೆ ನೇತೃತ್ವ ಅದನ್ನೇ ಹೇಳ್ತಾ ಇರುವಂತದ್ದು. ಇವತ್ತು ಮೋದಿ ಅವರ ಸರ್ಕಾರ ಏನಿದೆ, ಇವತ್ತು ಮೋದಿ ಅವರ ನೇತೃತ್ವದಲ್ಲಿ ಇರುವಂತದ್ದು ಎನ್ಡಿಎ ಸರ್ಕಾರ ಇರುವಂತದ್ದು. ನಮ್ಮ 167 ಸ್ಥಾನಗಳಿದ್ದದಕ್ಕೆ ಸಪೋರ್ಟ್ ಮಾಡಿದ್ವಿ ಬೇರೆ ಎಲ್ಲರೂ. ನಾನು ಇವತ್ತು ಅದನ್ನೇ ಹೇಳ್ತಾ ಇರುವಂತದ್ದು. ಮೈತ್ರಿ ಸರ್ಕಾರ ಅಂತ ಹೇಳಿದ್ರೆ ಒಂದು ಏನಂತೇಳಿ ಸ್ಪಷ್ಟತೆ ಇರಬೇಕು. ಅಲ್ಲ ನೋಡಿ, ಅದೇ ನಾನೀಗ ಸ್ಪಷ್ಟತೆಯನ್ನು ನಿಮ್ಗೆ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು ಯಾವ ಸರ್ಕಾರ? ಅದೇ ನೋಡಿ, ನಮ್ದು ಅಲ್ಲಿ 4 ಪಕ್ಷದ ಮೈತ್ರಿ ಸರ್ಕಾರ. ನೀವು ಹೇಳ್ತಾ ಇದ್ದೀರಿ ಜೆಡಿಎಸ್ ನೇತೃತ್ವ. ಈಗ ನೋಡಿ, ನಾವೆಂತ ಹೇಳುದು, ಅಲ್ಲಿ ಸಮನ್ವಯ ಸಮಿತಿ ಒಬ್ಬ ನೇತೃತ್ವ ಯಾರು? ಕಾಂಗ್ರೆಸ್ ಪಕ್ಷದ ನೇತೃತ್ವವೇ ಕುಮಾರಸ್ವಾಮಿ ಮುಖ್ಯಮಂತ್ರಿ. ನಾವು ಮೊನ್ನೆ ಹೇಳ್ತೇವೆ, ನೀವು ತಿಳ್ಕೊಂಡದ್ದು ತಪ್ಪಾಗಿದೆ, ನೀವು ತಿಳ್ಕೊಂಡದ್ದು ತಪ್ಪಾಗಿದೆ. ನಿಶ್ಚರ್ಥವಾಗಿ ಕೊಟ್ಟಿರುವ ನಾಯಕತ್ವ ಅಂತ ಹೇಳಿದ್ದು, ನಿಶ್ಚತ್ತ ಅಂತ ಕೊಡೋದು ಅಂದ್ರೆ ಅದು ನಾಯಕತ್ವ, ಅದು ಬೆಂಬಲ. ನೋಡಿ, ಅಪಹಾಸ್ಯ ಅಲ್ಲ, ನೀವು ಅಪಹಾಸ್ಯ ತಿಳ್ಕೊಂಡದ್ದು. ನೀವು ಇದು ಈ ರೀತಿ ನಡೆದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬಿಜೆಪಿಗೆ ಏನಾದ್ರು ಇದು ಚಾಪೆ ಹಾಕ್ಲಿಕ್ಕೆ ಜಾಗ ಸಿಗ್ಬಹುದು ಅಂತ ಲೆಕ್ಕಾಚಾರದಲ್ಲಿ ಇದ್ದೀರಾ. ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನಮ್ದು ಅಂಗಪಕ್ಷಗಳ ಸಭೆಯನ್ನ ಕರೀಲಿಕ್ಕೆ ರೆಡಿಯಾಗಿದ್ದಾರೆ. ಇಷ್ಟವರೆಗೆ ಇವರು ಅಂಗಪಕ್ಷದ ನೆನಪಿರ್ಲಿಲ್ಲ. ಇವತ್ತು ನಮ್ದು ಏನು ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಆಯ್ತು, ಅದರ ಜೊತೆಯಲ್ಲಿ ಎಲ್ಲರೂ ಸೇರಿದಾಗ ಇವರಿಗೆ ಅಂಗಪಕ್ಷಗಳ ಪುನಃ ನೆನಪಾಯ್ತು. ಚಂದ್ರಬಾಬು ನಾಯ್ಡು ಕರಿಬೇಕು, ಶಿವಸೇನೆಯವರನ್ನು ಕರಿಬೇಕು, ಅವರೊಟ್ಟಿಗೆ ಒಂದು ನಮ್ಮ ಮೀಟಿಂಗ್ ಅನ್ನು ಮಾಡಬೇಕು, ನಮ್ಮ ಎಷ್ಟು ಅಂಗಪಕ್ಷಗಳಿವೆ ಅಂತ. ನೋಡಿ, ನೀವು ರಾಜಕೀಯವನ್ನ ಮಾಡುವಾಗ ನೋಡಿ, ಒಬ್ಬನಿಗೆ ಪರಿಶ್ರಮವಾಗಿ ಪರಿಶುದ್ಧವಾಗಿ ರಾಜಕೀಯ ಮಾಡಬೇಕಿದ್ರೆ, ಆ ಹೆದರಿಕೆ ಬರಬೇಕಿದ್ರೆ ಇಂತಹ ಸೂತ್ರಗಳನ್ನ ಮಾಡಿದಾಗ ಮಾತ್ರ ಒಬ್ಬ ನಾಯಕನಿಗೆ ಹೆದರಿಕೆ ಬರೋದು. ಇದು ರಾಷ್ಟ್ರ ಮಟ್ಟದಲ್ಲಿ ನಾಯಕನಿಗೆ ಹೆದರಿಕೆ ಆಗಿದೆ ಇವತ್ತು. ನೀವು ತಿಳ್ಕೊಳ್ಳಿ, ರಂಗದ ಜೊತೆ ನಾವು ಕೈ ಎತ್ತಿದಾಗ ಇಡೀ ರಾಷ್ಟ್ರದಲ್ಲಿ ನಾಯಕರಿಗೆ ಹೆದರಿಕೆ ಆಗಿದೆ. ಅವರು ಕೂಡ ಇವತ್ತು ತೃತೀಯ ರಂಗಕ್ಕೆ ಕೈ ಜೋಡಿಸಿಗೆ ಹೋಗಿದ್ದಾರೆ. ನಮಗೆ ತೃತೀಯ ರಂಗವೇ ಬೇಡ, ನಾವು ಮುಂದಿನ ಸರ್ಕಾರವನ್ನು ನಾವೇ ಮಾಡ್ತೇವೆ ಬಿಜೆಪಿ ಅಂತ. ನಾವು ತೃತೀಯ ರಂಗದಲ್ಲಿ ನಾವಿಲ್ಲ, ನಾವು ಪ್ರಥಮ ರಂಗದಲ್ಲಿ ಇದ್ದೀವಿ. ಅದು ಈಗ ಇವತ್ತು ಈಗ ಡಿವೈಡ್ ಆಗಿದೆ. ಇಲ್ಲ ಅಣ್ಣ, ನಾನು ಹೇಳ್ತಾ ಇರುವಂತದ್ದು ರಂಗಕ್ಕೂ ಇದಕ್ಕೂ ಇವತ್ತು ದ್ವಿತೀಯ ರಂಗ ಇಲ್ಲ. ಮೊನ್ನೆ ಸ್ಪಷ್ಟವಾಗಿ ಯಾಕಂತ ಹೇಳಿದ್ರೆ ರಾಜಕೀಯ ಬಗ್ಗೆ 4 ಲೋಕಸಭೆ ಮತ್ತು 11 ವಿಧಾನಸಭೆಯಲ್ಲಿ ನೀವು ಎಷ್ಟು ಗೆದ್ದಿದ್ದೀರಿ? ಅಲ್ಲ, ನಾವು 5 ಗೆದ್ದಿರುವಂತದ್ದು. ಹೌದು, ಯಾಕೆ ನೀವು ಗೆದ್ದಿದ್ದೀರಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವೇನು ಖಂಡಿತವಾಗಿ ನಾವು ವಿಶ್ಲೇಷಣೆ ಮಾಡುದಿದ್ರೆ, ಇವತ್ತು ಪ್ರತಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು, ಮತ್ತೆ ಅಲ್ಲಿ ತೃತೀಯ ರಂಗ ಕೂಡ 2-3 ಪಕ್ಷಗಳಲ್ಲಿ ಸ್ಪರ್ಧೆ ಮಾಡಿತ್ತು. SP ಬೇರೆಯಾಗಿ ಸ್ಪರ್ಧೆ ಮಾಡಿತ್ತು, BSP ಬೇರೆಯಾಗಿ ಸ್ಪರ್ಧೆ ಮಾಡಿತ್ತು, ಆದರೆ ವೆಸ್ಟ್ ಬೆಂಗಾಲಲ್ಲಿ TMC ಬೇರೆಯಾಗಿ ಸ್ಪರ್ಧೆ ಮಾಡಿತ್ತು,
TMCಯಲ್ಲಿ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ TMC 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ ಒಟ್ಟು 5-6 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಮತ್ತು ಕೆಲವಾರು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. 4-5 ಕಡೆಯಲ್ಲಿ ಗೆದ್ದಿರುವಂಥದ್ದು, ಅಮೃತ್ಸರ ಇರುವುದು ಇಲ್ಲ. ಈ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಪ್ರತ್ಯೇಕ ಸ್ಪರ್ಧೆಗಳು ಆಗಿತ್ತು. ಆದರೆ ಉಪಚುನಾವಣೆಯ ಸಂದರ್ಭದಲ್ಲಿ ದ್ವಿತೀಯ ರಂಗ ಮತ್ತು ತೃತೀಯ ರಂಗ ಈ ದೇಶದ ಇತಿಹಾಸದಲ್ಲಿ ಒಟ್ಟಾಗಿ ಕೈ ಜೋಡಿಸಿರುವಂಥದ್ದು. ಯಾಕಂದ್ರೆ ದ್ವಿತೀಯ ರಂಗ ಅನ್ನುವಂಥದ್ದು ಸಂಪೂರ್ಣ ಶೂನ್ಯಕ್ಕೆ ಬಂದು ಕಾಂಗ್ರೆಸ್ ತೃತೀಯರೊಂದಕ್ಕೆ ಸೇರಿಕೊಂಡು ಇವತ್ತು ಬಿಹಾರದಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಇವತ್ತು SP, BSP ಮತ್ತು RLD 3 ಪಕ್ಷಗಳು ಸೇರಿಕೊಂಡು 4 ಪಕ್ಷಗಳು ಕಾಂಗ್ರೆಸ್ ಕೂಡ ಸೇರಿಕೊಂಡು RLDಗೆ ಸಪೋರ್ಟನ್ನು ಕೊಟ್ಟಿರುವಂಥದ್ದು. ಈ ರೀತಿಯ ಘಟನೆಗಳು ನಡೆದಿರೋದ್ರಿಂದಲೇ ಅಲ್ಲಿ ಉಪಚುನಾವಣೆಯಲ್ಲಿ ಗೆಲುವು ಸಾಧ್ಯ ಆಯಿತು ಹೊರತು ಖಂಡಿತವಾಗಿ ಇದನ್ನು ವಿಶ್ಲೇಷಣೆ ಮಾಡಿದಾಗ ಲೋಕಸಭಾ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಳು ಬಂದಾಗ ಖಂಡಿತವಾಗಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ವಿರುದ್ಧವಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲ, ಪ್ರಮುಖ ವಿರೋಧ ಪಕ್ಷ ಇರುವಂಥದ್ದು ಕಮ್ಯುನಿಸ್ಟ್ ಉಪಚುನಾವಣೆಯಲ್ಲಿ ಕೈಗಳನ್ನು ಜೋಡಿಸಿರುವಂಥದ್ದು. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ಸಿಗೆ ಪ್ರಮುಖವಾಗಿ ಪ್ರತಿಸ್ಪರ್ಧಿ ಇರುವಂಥದ್ದು TMC ಕೂಡ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿದೆ. ಬಿಹಾರದಲ್ಲಿಯೂ ಅಷ್ಟೇ SP, BSP ಅವರಿಗೆ ಒಂದು ಪ್ರಮುಖ ಸ್ಪರ್ಧಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಒಟ್ಟಾಗಿ ಕೈ ಜೋಡಿಸಿರುವಂತಹ. ಬಿಹಾರದಲ್ಲೂ ಅಷ್ಟೇ ನೀವು ಖಂಡಿತವಾಗಿಯೂ ಪ್ರತಿಯೊಂದರಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳೊಂದಿಗೆ ನೀವು ಕೈ ಜೋಡಿಸುವಂತಹ ನಿಮ್ಗೆ ಸ್ಥಿತಿ ಬಂದಿದೆ. ಖಂಡಿತವಾಗಿಯೂ ನಮ್ಗೆ ಅದಕ್ಕೆ ಸಂತೋಷ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಖಂಡಿತವಾಗಿ ಅದಕ್ಕೆ ಸರಿಯಾದ ಉತ್ತರವನ್ನು ಮತದಾರರು ಕೊಡಿ. ಗಣೇಶ್ ಪೂಜಾರಿ ಅವರೇ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೀನಿ. ವಿರಾಮದ ಬಳಿಕ ಮತ್ತೆ ಕೈಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತಿದ್ರು. ತೃತೀಯ ರಂಗದ ಒಂದು ಲಾಭವನ್ನು ಪಡ್ಕೊಳ್ತಾ ಇದೆ ಕಾಂಗ್ರೆಸ್ ಈ ಬಾರಿ. ಎಲ್ಲೆಲ್ಲ ಮಿತ್ರ ಪಕ್ಷಗಳ ಜೊತೆಗೆ ಚುನಾವಣೆಯನ್ನು ಎದುರಿಸಬಹುದು ಅಥವಾ ಲೋಕಸಭೆಯಲ್ಲಿ ಯಾವ ರೀತಿಯ ತಂತ್ರಗಾರಿಕೆಯನ್ನು ಹೆಣೆಯಬಹುದು. ಕೈಯಲ್ಲಿ ಗೊಂದಲ ಇದೆ, ಮತ್ತಷ್ಟು ಗೊಂದಲಗಳನ್ನು ಮೈಗೆ ಮೇಲೆ ಎಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆಯಾ, ಎಲ್ಲ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇದೆಲ್ಲ ಸಮಸ್ಯೆಗಳಿಗೂ ಸಮಸ್ಯೆಯಾಗಿ ಉಳಿಯುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿರುವಂಥದ್ದು. ಒಟ್ಟಾರೆ ಈ ಎಲ್ಲಾ ವಿಚಾರಗಳನ್ನು ಗಮನಿಸಿದ್ರೆ ರಾಷ್ಟ್ರೀಯ ಪಕ್ಷಕ್ಕೆ ಇಂಥ ಸ್ಥಿತಿ ಯಾಕೆ ಬಂತು, ಯಾಕೋಸ್ಕರ ಇಂಥ ಸ್ಥಿತಿಯಲ್ಲೇ ರಾಜಕೀಯ ಒಂದು ಅಧಿಕಾರವನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ನೀತಿಯನ್ನು ಮಾಡ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ಮುಕ್ತ ಭಾರತದ ಸುದ್ದಿ ಇದ್ಯಾಕೆ ಮರೆಮಾಚ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇದೆಲ್ಲವನ್ನು ಚರ್ಚೆ ಮುಂದುವರಿಸ್ತೇನೆ. ಈಗಾಗಲೇ ಗಮನಿಸಬಹುದು, ಗಣೇಶ್ ಅವರೇ ಹೇಳಿದ್ರಿ, ತೃತೀಯ ರಂಗದ ಜೊತೆ ನಾವು ಒಡಂಬಡಿಕೆಯ ರಾಜಕೀಯವನ್ನು ಮಾಡ್ತೀವಿ ಅನ್ನುವಂಥದ್ದು. ಒಪ್ಕೊಳ್ಳೋಣ, ರಾಜಕೀಯದಲ್ಲಿ ಒಡಂಬಡಿಕೆ ಅನ್ನುವಂಥದ್ದು ಇದೆ. ರಾಷ್ಟ್ರೀಯ ಪಕ್ಷವಾಗಿ ನೀವು ಗುರುತಿಸಿಕೊಂಡಿರುವಂಥದ್ದು, ನೀವು ತೃತೀಯ ರಂಗದ ಜೊತೆ ಸ್ಪರ್ಧೆಯನ್ನು ಮಾಡುವಾಗ ಅಥವಾ ಅವರ ಜೊತೆ ಸಮ್ಮಿಲನದ ಒಂದು ಏನೋ ಸ್ಪರ್ಧೆಯನ್ನು ಮಾಡ್ತೀರಿ, ಇದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ದ್ವಂದ್ವ ಅಂತ ಅನಿಸ್ತಾ ಇಲ್ವಾ? ಯಾವುದನ್ನು ಒಪ್ಕೋಬೇಕು ಜನರು? ಹಾಗಾದ್ರೆ ನೋಡಿ, ನಾವು ಕಳೆದ ಚುನಾವಣೆಯಲ್ಲಿ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಾಗ ಇದೇ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ವಿ. ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರ ಮಾಡಿದ್ರಿ. ಕೆಲವು ಪೂರ್ವನೇ ಕೆಲವು ಕಡೆ ಮಾಡ್ಕೊಂಡಿದ್ರಿ. ಈ ದೇಶದಲ್ಲಿ ಬಿಜೆಪಿ ಮಾಡದಿಕ್ಕಂತಹ ಸರ್ಕಾರದಲ್ಲಿ ಬರೀ 34% ಮತ ಮಾತ್ರ ಇರುವುದು. ಬೇರೆ ಎಲ್ಲ ಮತಗಳು ಛಿದ್ರವಾಗಿ ಹೋಗಿರತಕ್ಕಂಥ ವ್ಯವಸ್ಥೆ. 67% ಮತಗಳು ಛಿದ್ರವಾಗಿ ಹೋಗಿದೆ. ಇದನ್ನ ಒಗ್ಗೂಡಿಸಿ ಈ 37% ಸಿಗತಕ್ಕಂಥ ಲಾಭವನ್ನು 67% ಜನರಿಗೆ ಒಪ್ಪಿಸುವಂಥ ರೀತಿಯಲ್ಲಿ ಮತ್ತೆ ಜೊತೆಯಲ್ಲಿ 33% ಅನ್ನು ಕೂಡ ಒಟ್ಟಿಗೆ ಸೇರಿಸಿ ನಮಗೆ ಅವರಿಗೆ ಒಂದು ಒಳ್ಳೆ ರೀತಿಯ ಸರ್ಕಾರವನ್ನು ಕೊಡುವುದಕ್ಕೆ ಇದೊಂದು ಒಳ್ಳೆಯ ಒಂದು ವೇದಿಕೆ. ಏನು 67% ಮತಗಳನ್ನ ಕಳೆಕೊಂಡು, ಅಂದ್ರೆ ಈ ಅನೇಕ ಪಕ್ಷಗಳು ಛಿದ್ರವಾಗಿ ಹೋಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಈ ಜಾತ್ಯತೀತ ಮತ್ತು ಸಿದ್ಧಾಂತಗಳ ನಡುವೆ ಇರತಕ್ಕಂಥ ಮತಗಳು ಹರಿದು ಹಂಚಿಕೆ ಆಗಿದೆ. ಇದನ್ನು ಒಟ್ಟುಗೂಡಿಸಿ ಒಂದೇ ಕಡೆಯಲ್ಲಿ ನಿಲ್ಲಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಈ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಒಂದು ವೇಳೆ ನಮಗೆ ಸರಿಯಾದ ಬಹುಮತ ಸಿಗದಿದ್ರೆ ನಮ್ಮ ನಾಯಕರು ಪ್ರಧಾನಮಂತ್ರಿ ಆಗುವುದಕ್ಕೂ ಕೂಡ
ಮುಂದೆ ಹೋಗುದಿಲ್ಲ. ಯಾವ ರೀತಿ ಕರ್ನಾಟಕ ತ್ಯಾಗ ಮಾಡ್ತೀರಿ ಅದನ್ನು ಕೂಡ ನಾವು ತ್ಯಾಗ ಮಾಡ್ತೀವಿ. ತ್ಯಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಯಾವ ರೀತಿ ಕರ್ನಾಟಕದಲ್ಲಿ ರಾಜಕೀಯ ಆಯ್ತು ಅದೇ ರೀತಿ ಯಾರಾದ್ರೂ ಸಮರ್ಥರು ಆ ಸರ್ಕಾರವನ್ನು ರಚನೆ ಮಾಡ್ತಾರೆ. ದೇವೇಗೌಡರು ಎಲ್ಲಾದ್ರೂ ದೇವೇಗೌಡರು ಅಂತಲ್ಲ, ಯಾರು ಕೂಡ ಅದರಲ್ಲಿ ಸಮರ್ಥರಿದ್ರೆ ಅವರಿಗೆ ನಾವು ಸಂಪೂರ್ಣವಾಗಿ ನಮ್ಮಿಂದ ನಮ್ಮಷ್ಟು ಸಂಸದರು ಅಲ್ಲಿ ಉತ್ಪತ್ತಿ ಆಗದಿದ್ರೆ ನಾವು ಯಾರು ಅಲ್ಲಿ ಹೆಚ್ಚು ಸಂಸದರನ್ನ ಹೊಂದಿದ್ದಾರ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೂ ಕೂಡ ಹಿಂಜರಿದೆ. ಯಾಕಂತೇಳಿ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಎರಡಕ್ಕೂ ತಯಾರಾಗಬೇಕು. ಒಂದ ಹೆಗಲು ಕೊಡ್ಲಿಕ್ಕೆ ಇಲ್ಲ ತಲೆ ಮತ್ತಷ್ಟು ಗೊಂದಲಗಳನ್ನು ಮೈ ಮೇಲೆ ಎಳೆಯುವಂತ ಯಾವ ರೀತಿಯ ಗೊಂದಲಗಳು ಇಲ್ಲ 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 ನೋಡಿ, ಇವತ್ತು ನಾವು ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಗೊಂದಲವನ್ನು ತಪ್ಪಿಸ್ಲಿಕ್ಕಾಗಿ ಈ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದ್ವಿ. ಜನರು ಗೊಂದಲಕ್ಕೆ ಬೀಳಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ಜನರು ಪುನೊಮ್ಮೆ ಚುನಾವಣೆಗೆ ಹೋಗಬಾರ್ದು, ರಾಜ್ಯಕ್ಕೆ ಪುನಃ 10,000 ಕೋಟಿ ನಷ್ಟ ಆಗಬಾರ್ದು, ಇದರಿಂದ ಅನೇಕ ತೊಂದರೆಗಳಾಗುವುದನ್ನು ತಪ್ಪಿಸುವುದಕ್ಕಾಗಿ ಈ ರೀತಿಯ ಸರ್ಕಾರವನ್ನು ನಾವು ರಚನೆ ಇದಕ್ಕೇನಂತೀರಿ? ಜನಪರ ಕಾಳಜಿಯನ್ನು ಗಣೇಶ್ ಅವರು ಮತ್ತೆ ಈಗಾಗಲೇ ಯುದ್ಧ ಘೋಷಣೆ ಆಗುವ ಮೊದಲೇ ಸಶಸ್ತ್ರತ್ಯಾಗವನ್ನು ಗಣೇಶ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಮೋದಿ ಏತರ ಪಕ್ಷಗಳು ಮೋದಿ ನೇತೃತ್ವದ ಬಿಜೆಪಿ ಏತರ ರಂಗ ಏನಿದೆ, ಎನ್ಡಿಎ ಏನಿದೆ, ಹೌದು. ಯಾಕಂದ್ರೆ ನಾನು ಅರ್ಥ ಆಗ್ಬೋದು ಅನ್ನೋರಲ್ಲಿ ಮೋದಿ ಹೇಳಿದೆ, ಅವರಿಗೆ ಸ್ವಲ್ಪ ವಿಳಂಬ ಆಯ್ತು ಅರ್ಥ. ಇಲ್ಲ ರೀ, ಯಾಕಂತ ಹೇಳಿದ್ರೆ ತಿರುಪನಿಗೆ ಏನು ಕನಸುಗಳನ್ನು ಕಾಣಬಹುದು. ಯಾಕಂತೇಳಿದ್ರೆ ಯಡಿಯೂರಪ್ಪನಂತವರೊಬ್ಬ ಮುಖ್ಯಮಂತ್ರಿ ಆಗಿ ಅದೇ ನಾನು ಹೇಳಿದ್ದು, ತಿರುಕುರು 65% ಏನು ಮೋದಿ ವಿರುದ್ಧವಾಗಿರುವಂತಹ ಮತಗಳೇನಿದೆ ಅಥವಾ ಇವರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ವಿರುದ್ಧ, ಅದನ್ನ ನಾನು ಹೇಳ್ತಾ ಇದ್ದೇನೆ. ತರ್ಕ ಮಾಡಬೇಡಿ, ತಿಳ್ಕೊಳ್ಳಿ, ನಾವು ಅದನ್ನ ತಿಳ್ಕೊಳ್ಳಲ್ಲ. ನಾವಿಲ್ಲಿ ಚರ್ಚೆ ಮಾಡೋದು ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ. ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ಮತಗಳನ್ನು ಒಟ್ಟು ಮಾಡಿ ನಾವು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಸ್ಥಾನಗಳು ಬಂದರೂ ಸಹ ತೊಂದರೆ ಇಲ್ಲ, ಹೆಚ್ಚು ಸ್ಥಾನಗಳು ಬಂದರೂ ತೊಂದರೆ ಇಲ್ಲ. ನಾವು ತ್ಯಾಗ ಮಾಡಿ ಕಡಿಮೆ ಸ್ಥಾನ ಬಂದಂತಹ ವ್ಯಕ್ತಿಗಳಿಗೂ ಸಹ ನಾವು ಕೊಟ್ಟುಕೊಂಡು ನಾವು ಅಧಿಕಾರವನ್ನು ಪಡಿತೇವೆ ಅನ್ನುವಂಥ ಏನು ಆಶೆ ಇದೆ, ಖಂಡಿತವಾಗಿ ಒಳ್ಳೆಯದು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಶೆ ಇರುವಂಥದ್ದು ತಪ್ಪಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಅಧಿಕಾರ ಸಾಧನೆ ಮಾಡೋದಿಲ್ಲ. ಮತ್ತು ರಾಹುಲ್ ಅವರು ಇವತ್ತು ಹೇಳ್ಕೊಂಡು ತಿರುಗಾಡ್ತಾ ಇರುವಾಗೆ ಅವರು ಪ್ರಧಾನಮಂತ್ರಿ ಆಗುವುದಿಲ್ಲ ಅನ್ನುವಂಥ ನಂಬಿಕೆ ಸನ್ಮಾನ್ಯ ಗಣೇಶ್ ಅವರಿಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರನ್ನು ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಸ್ಥಾನವನ್ನು ಪಡ್ಕೊಂಡಿರುವಂಥ ಪಕ್ಷಕ್ಕೆ ಬೆಂಬಲ ಕೊಡುವುದರ ಮುಖಾಂತರ ಇವತ್ತು ಏನು ಜನಪರ ಕಾಳಜಿಯನ್ನು ವ್ಯಕ್ತ ಮಾಡ್ತೇವೆ, ಅದೇ ಜನಪರ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೇನೆ. ಆದರೆ ಒಂದು ಸತ್ಯವನ್ನು ನಾನು ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರ್ನಾಟಕದಲ್ಲಿ 38 ಸ್ಥಾನಗಳನ್ನು, ಇವತ್ತು 37 ಸ್ಥಾನಗಳನ್ನು ಏನು ಜನತಾ ದಳ ಪಡ್ಕೊಂಡಿದೆ. ಆ 37ರಲ್ಲಿ 36 ಕ್ಷೇತ್ರಗಳಲ್ಲಿ ಅದಕ್ಕೆ ಪ್ರಧಾನ ವಿರುದ್ಧ ಪಕ್ಷವಾಗಿರುವಂತಹದ್ದು ಕಾಂಗ್ರೆಸ್ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಆದ್ದರಿಂದ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಅಧಿಕಾರ ಗಳಿಕೆಯ ಏನು ಅವರ ಕಾಳಜಿಗಳು ಇದೆ, ಇದಕ್ಕೆ ಯಾವ ರೀತಿಯಲ್ಲಿ ಸಮೀಕರಣ ಮಾಡಬಹುದು, ಮತ್ತೆ ಜನತೆಯನ್ನು 1 ಸಾರಿ ವಂಚಿಸಬಹುದು, 2 ಸಾರಿ ವಂಚಿಸಬಹುದು, ಆದರೆ ಮತ್ತೆ ವಂಚಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಂಡ್ಯದ ಜನತೆ ಇರ್ಬೋದು ಅಥವಾ ಹಳೆ ಮೈಸೂರು ಭಾಗದ ಜನತೆಗಳು ಇವತ್ತು ಜನತಾದಳವನ್ನು ಆಯ್ಕೆ ಮಾಡಿರುವಂತಹದ್ದು ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ. ಆದ್ದರಿಂದ ಆ ಜನತೆ ಅವರ ಭಾವನೆಗಳನ್ನು ಸಹಜವಾಗಿ ವ್ಯಕ್ತ ಮಾಡ್ತಾರೆ. ಮತ್ತು ಇವತ್ತೇನು ಇವರ ಭಾವನೆಗಳಿದೆ, ಏನಿವರ ಕನಸುಗಳಿದೆ, ಬಿಜೆಪಿ ವಿರುದ್ಧವಾಗಿರೋದಂಥ 65% ಮತಗಳನ್ನು ನಾವು ಒಟ್ಟು ಮಾಡ್ತೀನಿ ಅನ್ನುವಂಥ ಏನು ಭ್ರಮೆ ಇದೆ, ಖಂಡಿತವಾಗಿ ಒಳ್ಳೆಯದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರತಕ್ಕಂಥ ಆ ದಿಕ್ಕು ಮುಂದಿನ ದಿನಗಳಲ್ಲಿ ಪಡೀಲಿಕ್ಕಿದೆ. ಆದ್ದರಿಂದ ಜನತೆ ಯಾವ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಆಡಳಿತವನ್ನು ನೋಡಿಕೊಂಡು ಮತ್ತು ಅಧಿಕಾರ ಸಾಧನೆಗೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂಥ ಏನು ಮನೋಭೂಮಿಕೆ ಇದೆ, ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಫಲಿತಾಂಶವನ್ನು ಜನತೆ ಕೊಡಲಿಕ್ಕಿದ್ದಾರೆ. ಜನತೆ ಒಳ್ಳೆಯ ವ್ಯಕ್ತಿಗಳಿಗೆ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಈ ದೇಶದ ಘನತೆಯನ್ನು ಮತ್ತು ಈ ದೇಶದ ಗೌರವವನ್ನು ಎತ್ತಿ ಹಿಡಿಯುವಂಥ ವ್ಯಕ್ತಿಗಳಿಗೆ ಆಶೀರ್ವದಿಸಿದ್ದಾರೆ ಅನ್ನುವಂಥ ಭರವಸೆ ನಮಗಿದೆ. ಎಸ್, ಒಟ್ಟಾರೆ ಈ ಎಲ್ಲ ವಿಚಾರಗಳನ್ನು ನೋಡಿದರೆ ಗಣೇಶ್ ಅವರೇ, ಕಾಂಗ್ರೆಸ್ ಅನ್ನುವಂಥದ್ದು ಒಂದಷ್ಟು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ತೃತೀಯ ರಂಗಗಳಿಗೆ ಒಂದು ಆಸ್ಪದ ಅಥವಾ ಒಂದು ಬೆಳಿಲಿಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಎಲ್ಲ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು
ಸಪ್ತಮ ಹಗರಣ, ಆ ಹಗರಣ, ಈ ಹಗರಣ ಅಂತೇಳಿ ಅದೆಲ್ಲ ಮನಮೋಹನ್ ಸಿಂಗ್ನ ಮೇಲೆ ಇಲ್ಲದ ಎಲ್ಲೆಲ್ಲಿ ಕೂಡ ಅದೇ ಒಂದು ಹೋರಾಟವನ್ನು ಮಾಡಿದ್ರು. ಅದೀಗ ಯಾವುದೂ ಕೂಡ ಇಲ್ಲ ಅಂತ ಕೋರ್ಟ್ ಪ್ರೂವ್ ಆಯಿತು. ಇವರಿಗೆ ಈಗ ಜನರಿಗೆಲ್ಲ ಗೊತ್ತಾಗಿದೆ ನಾವು ಎಂಥ ಪ್ರಧಾನಮಂತ್ರಿಯನ್ನು ಕಳ್ಕೊಂಡಿದ್ದೇವೆ ಅಂತ. ಮೊನ್ನೆ ಏನು ನಮ್ಮದು ಈಗ GDP 7.1 ಬಂದೆ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಸರ್ಕಾರ ಎಂಡಿಂಗ್ ಇರುವಾಗ 8.1 GDP ಇತ್ತು ಈ ದೇಶದ್ದು. ಯಾರಾದರೂ ಒಬ್ಬ ಆರ್ಥಿಕ ತಜ್ಞನಲ್ಲಿ ನೀವು ತಿಳ್ಕೊಳ್ಳಿ. ಈಗ ನಮ್ಮ ದೇಶದ್ದು GDP 10.2 ಹೋಗಬೇಕಿತ್ತು ಆ ಒಂದು ಅಭಿವೃದ್ಧಿಯಲ್ಲಿ. ಆದರೆ ಇವತ್ತು ಹೇಳ್ತಾರೆ ಅವರು 7.1 ಇದೆ, ನಮ್ಮದು ಸ್ವಲ್ಪ ಚೇತರಿಕೆ ಆಗಿದೆ ಅಂತ. ಅಂದರೆ ನಾವು ಮೈನಸ್ ಆಗಿ ಪ್ಲಸ್ ಆಗ್ತಾ ಇದ್ದೇವೆ. 5 ಪಾಯಿಂಟ್ಗೆ ಬಂದದ್ದನ್ನು ಪುನರಪಿ 7 ಪಾಯಿಂಟ್ಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದು ಕೂಡ ನಿನ್ನೆ ಪೂರ್ತಿಯಾಗಿ ಬರಲಿಲ್ಲ ಅಂತ ಇನ್ನೊಂದು ಒಂದು ವಿಷಯದಲ್ಲಿ ನಾನು ನೋಡಿದೆ. ಮತ್ತೊಂದು ಅಂತ ಹೇಳಿದೆ, ನಾವು ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಂತ ಹೇಳಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಸ್ಪಷ್ಟವಾಗಿ ಗೆದ್ದು ಬಂದ್ರೆ ಮಾತ್ರ ಅವರನ್ನು ಪ್ರಧಾನಿ ಮಾಡ್ತೇವೆ ಅಂತ ಹೇಳಿದ್ದು. ಇದು ನಮ್ಮ ಪಕ್ಷದ ಹೊಣೆ. ಹೇಳಿ, ನಾವು ಇದು ನಮ್ಮ ಪಕ್ಷದ ಹೊಣೆ. ನಾವು ನಮ್ಮ ಪಕ್ಷದ ನಾಯಕ ಅಂತ ಹೇಳುವುದು ನಮ್ಮ ರಾಹುಲ್ ಗಾಂಧಿಯನ್ನೇ, ಅವರೇ ಪ್ರಧಾನಿ ಅಂತ ಹೇಳುದು. ಇವತ್ತು ಕೂಡ ಹೇಳ್ತೇವೆ, ನಾಳೆ ಕೂಡ ಹೇಳ್ತೇವೆ, ನಾಳೆ ಚುನಾವಣೆಗೆ ಹೋಗುವಾಗಲೂ ಹೇಳ್ತೇವೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮಲ್ಲಿ ಅಷ್ಟು ಸಂಸದರ ಬಲ ಇಲ್ಲದೆ ಇದ್ರೆ ಆಗ ನಾನು ಯಾರಿಗೆ ಜಾಸ್ತಿ ಸಂಸದರ ಬಲ ಇದೆ ಅವರನ್ನ ಬೆಂಬಲಿಸುವಂತ ಭರವಸೆ ಅಲ್ಲ. ರಾಜಕೀಯದಲ್ಲಿ ಭರವಸೆ ನೋಡಿ, ನೀವು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಒಂದು ನಿಮಿಷ, ಜನರಲ್ಲಿ ಭರವಸೆ ಇದೆ. ಮೊನ್ನೆ ಕಳೆದ ಚುನಾವಣೆಯಲ್ಲಿ ನಿಮ್ಗೆ ಎಷ್ಟು ಕ್ಷೇತ್ರದಲ್ಲಿ ನೀವು ಗೆದ್ದಿದ್ರಿ? ಒಂದೇ ಲೋಕಸಭಾ ಕ್ಷೇತ್ರ ಗೆದ್ದದ್ದು 4ರಲ್ಲಿ. 11 ಸ್ಥಾನದಲ್ಲಿ 2 ಮಾತ್ರ ಇವರು ಬಿಜೆಪಿ ಅವರ ಶಾಸಕರು ಗೆದ್ರು. ನೋಡಿ, ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇದೆ, ಇತರ ಪಕ್ಷಗಳ ಮೇಲೆ ಭರವಸೆ ಇದೆ, ನಿಮ್ಮ ಬಿಜೆಪಿಯ ಮೇಲೆ ಭರವಸೆ ಇದೆ. ಆ ಭರವಸೆಯನ್ನು ಉಳಿಸ್ಕೊಳ್ಳಿ. ಏನು ಜನರಿಗೆ ನೀವು ಆದೇಶವನ್ನು ಕೊಟ್ಟಿದೆ. ಇವತ್ತು ನೀವು ಹೇಳ್ತೀರಿ 24 ಗಂಟೆ ಒಳಗೆ ರೈತರ ಸಾಲ ಮನ್ನಾ ಮಾಡದಿದ್ರೆ ನಾವು ಪುನರಪಿ ಪ್ರತಿಭಟನೆ. ನಿಮ್ಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೇನೆ ಅಂತ ಹೇಳಿದ ನರೇಂದ್ರ ಮೋದಿ ವಿರುದ್ಧ ಯಾಕೆ ನೀವು ಪ್ರತಿಭಟನೆ ಮಾಡುದಿಲ್ಲ? ಇದು ನಿಮ್ಮಲ್ಲಿ ನೈತಿಕತೆ ಇಲ್ವಾ? ರಾಜಕೀಯದಲ್ಲಿ ಖಾಲಿ ಬಾಯಲ್ಲಿ ಹೇಳಿದಾಗ ಕುಮಾರಸ್ವಾಮಿ ಹೇಳಿದ್ದು ಹೌದು, ನಾನು 24 ಗಂಟೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಸರ್ಕಾರ ಬಂದ 100 ದಿನದ ಒಳಗೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿನ ಹಾಕುವಂತ ಕೆಲಸವನ್ನ ಜವಾಬ್ದಾರಿಯಾಗಿ ನಾನು ಈ ದೇಶದ ಜನರ ಹಣವನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇದನ್ನು ಗಟ್ಟಿಯಾಗಿ ಧ್ವನಿ ಎತ್ತಬಹುದಿತ್ತು, ಹಾಗಾದ್ರೆ ಅವರಿಗೆ ಅದು ಪ್ಲಸ್ ಆಯ್ತಾ ಏನೋ? ಹಾಗಾದ್ರೆ ನೋಡಿ, ಈ ಧ್ವನಿಯನ್ನ ಮತ್ತು ಪೆಟ್ರೋಲ್ ನ ಧ್ವನಿಯನ್ನ ನಾವು ಇನ್ನು ಎತ್ತಲಿಕ್ಕೆ ಶುರು ಮಾಡ್ತೇವೆ. ಯಾವಾಗ? ಇನ್ನು 9 ತಿಂಗಳಿದೆ. ಮುಟ್ಬೇಕಾದ್ರಿಂದ ಮೊದಲು ಮುಟ್ಟಿದ್ರೆ ಉಂಟಲ್ಲ, ಇವರು ಚುನಾವಣೆ ಪುನರಪಿ ಏನಾದ್ರು ಹೇಳ್ತಾರೆ, ಮರ್ತು ಹೋಗ್ತಾರೆ. ಅದಕ್ಕೆ ಇನ್ನು ನಮ್ದು ಏನು 8 ತಿಂಗಳಿದೆಯಾ, ಈ 8 ತಿಂಗಳಲ್ಲಿ ಇವರನ್ನು ಮಲಗಲಿಕ್ಕೆ ಬಿಡುದಿಲ್ಲ. ಏನು ನಮ್ಮ ರಾಮುಲ್ ಹೇಳ್ತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಾವು ಇವರನ್ನ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ನಾವು ನಿದ್ದೆ ಮಾಡದಿದ್ರೆ ಇವರು ಕೂಡ ನಿದ್ದೆ ಮಾಡದೇ ಇರ್ಬೇಕಲ್ಲ, ಅದನ್ನು ಸರಿಯಾಗಿ ಮಾಡಿಲ್ಲ ಇವರು, ನಾವು ಕೂಡ ಮಾಡ್ತೇವೆ ಅದನ್ನು. ಒಟ್ಟಾರೆ ರಾಜಕೀಯದ ಈ ಬೆಳವಣಿಗೆ, ಈ ಕೇಂದ್ರ ಸರ್ಕಾರದ ಮುಂದಿನ ಲೋಕಸಭೆಯ ಚುನಾವಣೆ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು, ಯಾಕೆ ಅಂದ್ರೆ 1 ವರ್ಷದಲ್ಲಿ ಲೋಕಸಭೆ ಆಗತ್ತೆ, ಅದನಂತರ ಇರುವಂತ ಒಂದು ಲೆಕ್ಕಾಚಾರಗಳೇ ಬೇರೆ ಇರತ್ತೆ ಬಿಜೆಪಿ ಇದು ಅಂತ ಒಂದಷ್ಟು ಮಾತುಗಳು ಕೇಳ್ಬರ್ತಾ ಇದೆ. ಆದ ನಂತರ ಕುದುರೆ ವ್ಯಾಪಾರ ನಡಿಬಹುದಾ ಅನ್ನುವಂಥದ್ದು. ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕುದುರೆ ವ್ಯಾಪಾರದಲ್ಲಿ ನಂಬಿಕೆ ನೀಡಿಸಿಕೊಂಡಿಲ್ಲ. ಮತ್ತು ಈ ದೇಶದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಇದು ಸ್ಪಷ್ಟವಾಗಿ ಆಗ್ತಾ ಇರುವಂಥದ್ದು. ಮತ್ತು ಇವತ್ತು ಗಣೇಶ್ ಪೂಜಾರಿ ಅವರು ಏನು ಹೇಳಿದರು, ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಧಿಕಾರ ಸ್ಥಾನವನ್ನು ಇವತ್ತು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಳ್ತಾ ಇದೆ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತ ಪ್ರತಿಪಕ್ಷದ ಸ್ಥಾನಮಾನ ಕೂಡ ಇವತ್ತು ಕಾಂಗ್ರೆಸ್ಸಿಗಿಲ್ಲ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಅಷ್ಟೇ, ಇವತ್ತು ಅಧಿಕಾರದಲ್ಲಿ ಜನತಾದಳ ಇದೆ, ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇದೆ. ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲೂ ಇವತ್ತು ವಿರೋಧ ಪಕ್ಷವಾಗಿ ಇರುವಂತಹ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡದಿರುವುದರ ಪರಿಣಾಮ ಇವತ್ತು ಗಣೇಶ್ ಅವರೇ ಹೇಳಿದಾಗ ಒಂದು ನಿಮಿಷ ಕೂಡ ಇವತ್ತು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡದಿರುವುದರ ಪರಿಣಾಮವಾಗಿ ಇವತ್ತು ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿರುವಂತಹದ್ದು ಮತ್ತು ಅಧಿಕಾರಕ್ಕೋಸ್ಕರ ತಾನು ಯಾವುದೇ ತ್ಯಾಗ ಮಾಡಲಿಕ್ಕೆ ಸಿದ್ಧ ಅನ್ನುವ ಏನು ಮನೋಭೂಮಿಕೆ ಇದೆ ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ದರಿಂದ ತನ್ನ ರಕ್ಷಕ ಯಾರು ಮತ್ತು ತಾತ್ಕಾಲಿಕ ಆಮಿಷಗಳನ್ನು ಕೊಡುವುದರ ಮುಖಾಂತರ ತಾತ್ಕಾಲಿಕ ಭಾಗ್ಯಗಳನ್ನು ಕೊಡುವುದರ ಮುಖಾಂತರ ಇವತ್ತು ಜನತೆಯ ತೆರಿಗೆಯ ಹಣವನ್ನು ಲೂಟಿ ಮಾಡಿದವರು ಯಾರು? ಯಾಕಂತೇಳಿದರೆ GDP ಬಗ್ಗೆ ಅನೇಕ ಉಲ್ಲೇಖಗಳನ್ನು ಮಾಡಿದರೆ 10 ವರ್ಷ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ ಇವತ್ತು GDP ತೀರಾ ಕೆಳಮಟ್ಟಕ್ಕೆ ಇಳಿದಿರುವಂತಹದ್ದು ಕೂಡ ಜನತೆಗೆ ಗೊತ್ತು.
ಅದೇ ರೀತಿ ಪೆಟ್ರೋಲಿಯಂ ದರಗಳ ಬಗ್ಗೆ ಕೂಡ ವ್ಯತ್ಯಾಸ ಆಗಿರುವಂಥದ್ದು ಜನತೆಗೆ ಗೊತ್ತು. ಆದ್ದರಿಂದ ಜನತೆ ಖಂಡಿತವಾಗಿಯೂ ಪ್ರಜ್ಞಾವಂತರಿದ್ದಾರೆ. ಇದರ ಬಗ್ಗೆ ವಿವೇಚನೆಗಳನ್ನು ಮಾಡ್ತಾರೆ. ನಮ್ಮ ಮುಂದಿನ ಜನಾಂಗದ ಬಗ್ಗೆ ಚಿಂತನೆಗಳನ್ನು ಮಾಡ್ತಾರೆ. ತಾತ್ಕಾಲಿಕ ಭಾಗ್ಯಗಳ ಬದಲಾಗಿ ಇವತ್ತು ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಮುಂದಿನ ಜನಾಂಗಕ್ಕೆ ಒಳ್ಳೆಯ ದಿನಗಳನ್ನು ಸಿಗಬೇಕಾದ್ರೆ ಇವತ್ತು ಬೇರೆ ಬೇರೆ ಯೋಜನೆಗಳು, ಸ್ವಚ್ಛ ಭಾರತ್ ಅಂತ ಯೋಜನೆಗಳು ಇರ್ಬೋದು, ಅಥವಾ ಜನರಿಗೆ ನೇರವಾಗಿ ಏನು ಸಬ್ಸಿಡಿಗಳನ್ನು ವರ್ಗಾವಣೆ ಮಾಡುವಂತಹ ಆ ಯೋಜನೆಗಳು ಇರುವಂಥದ್ದು. ಯಾಕಂದರೆ ಮಿಡಲ್ ಮೆನ್ಗಳು ಏನು ಇವತ್ತು ಹಣವನ್ನು ನುಂಗು ಹಾಕುವಂಥ ತೆರಿಗೆ ಹಣಗಳು, ಅದಕ್ಕೆ ಸಂಪೂರ್ಣವಾಗಿ ಕಡಿಮೆ ಕಡಿವಾಣ ಹಾಕುವಂತಹ ಏನು ಯೋಜನೆಗಳು ಇಲ್ಲ ಇದೆ, ಇದರ ಬಗ್ಗೆ ಅರ್ಥ ಮಾಡಿಕೊಳ್ತಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಆಶೀರ್ವದಿಸ್ತಾರೆ. ಮತ್ತು ಯಾವ ರೀತಿಯ ಕುತಂತ್ರಗಳನ್ನು ಇವತ್ತು ಗಣೇಶ್ ಪೂಜಾರಿ ಅವರು ಹೇಳಿದರು, ಬೇರೆ ಬೇರೆ ರೀತಿಯ ತಂತ್ರಗಳನ್ನು ನಾವು ಮಾಡಿದ್ದೀವಿ, ಬೇರೆ ಬೇರೆ ರೀತಿಯ ಕುತಂತ್ರಗಳನ್ನು ಮಾಡಿದ್ದೇವೆ. ಖಂಡಿತವಾಗಿ ಜನ ಅರ್ಥ ಮಾಡಿಕೊಳ್ತಾರೆ. ನೋಡಿ, ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಲಿಲ್ಲ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರು ನಿಂತು ಮಾತಾಡುವುದಕ್ಕೂ ಕೂಡ ಶಕ್ತರಿಲ್ಲದಂತ ನಿಮ್ಮವರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗದೆ ನೀವು ಪಾರ್ಲಿಮೆಂಟ್ ಅನ್ನೇ ಸರಿಯಾಗಿ ನಡೆಸಲಿಲ್ಲ. ನಿಮ್ಗೆ ಹೇಳ್ತೀರಿ ನೀವು ಏನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಲಿಲ್ಲ, ಬರೀ 55-54 ಸದಸ್ಯರಿರ್ತಕ್ಕಂಥವ್ರನ್ನ ಎದುರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ. ಇವತ್ತು ರಾಜ್ಯದಲ್ಲಿ ನೀವೇನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತೀರಾ, ಅದರಲ್ಲಿ ಒಳಗಿನಿಂದ ಕೂತ್ಕೊಂಡು ಏನಾದ್ರು ವಿಧಾನಸೌಧದಲ್ಲಿ ಕೆಲಸ ಮಾಡಿ ಸುಮ್ಮನೆ ನಾನು ಮಾರ್ಗದಲ್ಲಿ ಮಲಗ್ತೇನೆ, ರೈತರ ಪರವಾಗಿ ಹೋರಾಟ ಮಾಡ್ತೇನೆ. ನೋಡಿ, ರೈತರ ಪರವಾಗಿ ನಿಮಗಿಂತ ಜಾಸ್ತಿ ಕಾಳಜಿ ನಮಗಿದೆ. ಅದನ್ನು ನಾವು ಮಾಡಿ ತೋರಿಸಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತ ವಿದ್ಯುತ್ ಶಕ್ತಿಗೆ, ನೀರಾವರಿಗೆ ಸಂಪೂರ್ಣವಾಗಿ ಮುಕ್ತವಾದಂತಹ ಕರೆಂಟ್ ಅನ್ನು ಪಡೆಯುತ್ತಿದ್ರೆ ಅದು ಕರ್ನಾಟಕದಲ್ಲಿ ಬಂಗಾರಪ್ಪನವರ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಡೆದಂತ ನಾನು ಇವತ್ತು ಹೇಳಿಕೆ. ಒಬ್ಬೊಬ್ಬರ ಮನೆಯಲ್ಲಿ ನೋಡಿ ಮಣ್ಣು ಮತ್ತು ನೀರಿನ ಋಣ ಯಾವತ್ತು ಬಿಟ್ಟು ಹೋಗುದಿಲ್ಲ. ಒಂದು ದಿವಸ ಅವರಿಗೆ ನೆನಪಾಗ್ತದೆ ಪುನರಪಿ. ಏನಾದ್ರು ಜನ ಸುಳ್ಳು ಹೇಳುವಾಗ ಅದು ಒಮ್ಮೆ ಸತ್ಯಕ್ಕೆ ಆಗ್ತದೆ, ಮತ್ತೆ ಅದು ಸತ್ಯ ಅಂತ ಗೊತ್ತಾದಾಗ ಅದನ್ನ ಕೈ ಬಿಟ್ಟು ದೂರ ಬರ್ತಾರೆ. ಮುಂದಿನ ಸರ್ಕಾರವನ್ನ ಕೇಂದ್ರದಲ್ಲಿ ನಾವು ಬಲಿಷ್ಠವಾಗಿ ರಚನೆ ಮಾಡ್ತೇವೆ. ಇದನ್ನ ನಾವು ವೇದಿಕೆಯಲ್ಲಿ ಇವತ್ತು ಹೇಳ್ತೇನೆ. ನಾನು ಮುಂದೊಂದು ದಿವಸ ನಿಮ್ಗೆ ಹೇಳ್ತೇನೆ, ಸಿದ್ದರಾಮಯ್ಯ ಕೂಡ ಈ ದೇಶದ ಒಬ್ಬ ರಾಜಕೀಯ ನಾಯಕನಾಗಿ ಹೊರಹೊಮ್ಮುತ್ತಾರೆ ಅಂತ ಹೇಳ್ತೇನೆ. ಅದು ಕೂಡ ಸ್ಪಷ್ಟವಾಗಿ ನಿಮ್ಗೆ ಚಿತ್ರಣ ಇವತ್ತೇ ಕಾಣ್ತಾ ಇದೆ. ಅದನ್ನು ಕೂಡ ನೀವು ತಿಳ್ಕೊಳ್ಬಹುದು. ಎಸ್ ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಈ ಒಂದು ಚರ್ಚೆಯಲ್ಲಿ ಬಂದು ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಬಹಳಷ್ಟು ವಿಚಾರಗಳನ್ನು ಇವತ್ತು ರಾಜ್ಯದ ಒಂದು ರಾಜಕೀಯದ ತಂತ್ರಗಾರಿಕೆ ಆಗಿರ್ಬೋದು, ಕೈಯಲ್ಲಿರುವಂತಹ ಗೊಂದಲಗಳ ಒಂದಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ರು. ಒಟ್ಟಾರೆ ಈ ಎಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ಬುಧವಾರದ ನಂತರ, ಸಂಪುಟ ರಚನೆಯ ನಂತರ ಏನೆಲ್ಲ ಬದಲಾವಣೆಗಳು ಆಗಬಹುದಾ ಅನ್ನುವಂಥದ್ದು ಕೂಡ ಕಾತ್ ನೋಡ್ಬೇಕಾಗಿದೆ. ಒಟ್ಟಾರೆ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಬಿಚ್ಚಿಡುವಂತ ಪ್ರಯತ್ನಗಳನ್ನು ಮಾಡಿದ್ದೇನೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.